ರಂಗಸ್ಪಂದನ ಮಂಗಳೂರು ಆಯೋಜಿಸಿರುವ ಸಾಂಸ್ಕೃತಿಕ ರಂಗಚಿತ್ತಾರ ಇದರ ಉದ್ಘಾಟನಾ ಕಾರ್ಯಕ್ರಮದ ಸಂಸ್ಕೃತಿ ಸಂಸ್ಕಾರ ವೈವಿಧ್ಯಮಯ ರಂಗ ಸಂಭ್ರಮ ಕಾರ್ಯಕ್ರಮವನ್ನು ಬೈಕಾಡಿ ಪ್ರತಿಷ್ಠಾನ ರಿಜಿಸ್ಟರ್ ಉರುವ ಮಂಗಳೂರು ಇದರ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಅಂಜಲಿ ಸ್ಥಾನಿ ಪುಷ್ಪಾಣಿ ವಾಸಯಂತಿ ಕರದ್ವಯಂ ಅಹೋ ಸುಮನಸಾಂ ಪ್ರೀತಿ ವಾಮಸ ದಕ್ಷಿಣಯೋ ಸಮ. ಅಂದರೆ ಹೂಗಳನ್ನು ಕೈಗೆತ್ತಿಕೊಂಡರೆ ಎರಡೂ ಕೈಗಳಿಗೂ ಅದರ ಸುಗಂಧ ಬೀರುವುದು. ಹಾಗೆಯೇ ಸಜ್ಜನರ ಪ್ರೀತಿ ಸಂಸ್ಕೃತಿ ಸಂಸ್ಕಾರ ಭೇದ ಭಾವವಿಲ್ಲದೆ ಎಲ್ಲರಿಗೂ ತಲುಪುತ್ತದೆ. ಅದೇ ರೀತಿ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ, ಕಲೆ, ರಂಗ ಚಟುವಟಿಕೆ ಇನ್ನು ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದ ಶ್ರೀ ಬೈಕಾಡಿ ಜನಾರ್ದನ್ ಆಚಾರ್ ಅವರ ಆಸಕ್ತಿಯ ಚಟುವಟಿಕೆಗಳನ್ನು ಮುಂದುವರಿಸಲು ಮತ್ತು ಪ್ರೋತ್ಸಾಹಿಸಲು ನಮ್ಮಿ ಬೈಕಾಡಿ ಪ್ರತಿಷ್ಠಾನವು ಹುಟ್ಟಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಕಲಾಭಿಮಾನಿಗಳಿಗೆ ರಂಗಸ್ಪಂದನ ಮತ್ತು ಬೈಕಾಡಿ ಪ್ರತಿಷ್ಠಾನದ ವತಿಯಿಂದ ಆತ್ಮೀಯ ಸ್ವಾಗತ. ಧರ್ಮೋ ಧಾರಯತೆ ಪ್ರಜಾ ಎಂಬ ಸಂಸ್ಕೃತ ವಾಕ್ಯದೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಉರ್ವ ಶ್ರೀ ಮಾರಿಯಮ್ಮ ದೇವರ ಸನ್ನಿಧಾನದಲ್ಲಿ ಕುಣಿತ ಭಜನೆಯೊಂದಿಗೆ ಆರಂಭಿಸಲಿದ್ದೇವೆ. ಸುಮಾರು 25 ವರ್ಷಗಳಿಂದ ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಹಲವಾರು ಬಹುಮಾನ ಹಾಗೂ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿರುವ ಸೌಜನ್ಯ ಮಹಿಳಾ ಮಂಡಳಿಯ ಸದಸ್ಯರಿಂದ ಇದೀಗ ಕುಣಿತ ಭಜನೆ. ಗಂಗಣಪತಯೇ ನಮೋ ನಮಃ, ಗಂಗಾಧರ ಸುತ ನಮೋ ನಮಃ, ಗಂಗಣಪತಯೇ ನಮೋ ನಮಃ, ಗಂಗಾಧರ ಸುತ ನಮೋ ನಮಃ, ಆದಿಪೂಜಿತ ದೇವನ
रुकुमाई विठ्ठल श्रीरंग विठ्ठल रुकुमाई विठ्ठल श्रीरंग विठ्ठल पंढरीनाथ विठ्ठल पांडुरंग विठ्ठल पंढरीनाथ विठ्ठल पांडुरंग विठ्ठल रुकुमाई विठ्ठल श्रीरंग विठ्ठल रुकुमाई विठ्ठल श्रीरंग विठ्ठल पंढरीनाथ विठ्ठल पांडुरंग विठ्ठल पंढरीनाथ विठ्ठल पांडुरंग विठ्ठल रुकुमाई विठ्ठल श्रीरंग विठ्ठल रुकुमाई विठ्ठल श्रीरंग विठ्ठल अनाथनाथ दीनबंधु पांडुरंग विठ्ठल आपत्पांडव करुणा सिंधु पंढरीनाथ विठ्ठल अनाथनाथ दीनबंधु पांडुरंग विठ्ठल आपत्पांडव करुणा सिंधु पंढरीनाथ विठ्ठल विठ्ठल हरी विठ्ठल विठ्ठल हरी विठ्ठल विठ्ठल हरी विठ्ठल विठ्ठल हरी विठ्ठल जय जय विठ्ठल पांडुरंग जय हरी विठ्ठल पांडुरंग जय जय विठ्ठल पांडुरंग जय हरी विठ्ठल पांडुरंग रुकुमाई विठ्ठल श्रीरंग विठ्ठल रुकुमाई विठ्ठल श्रीरंग विठ्ठल पंढरीनाथ विठ्ठल पांडुरंग विठ्ठल पंढरीनाथ विठ्ठल पांडुरंग विठ्ठल रुकुमाई विठ्ठल श्रीरंग विठ्ठल रुकुमाई विठ्ठल श्रीरंग विठ्ठल लक्ष्मी रमण शेष शयन गोविंद विठ्ठल लक्ष्मी रमण शेष शयन गोविंद विठ्ठल गोपीलोल श्यामलवर्ण गोपाल विठ्ठल गोपीलोल श्यामलवर्ण गोपाल विठ्ठल विठ्ठल हरी विठ्ठल विठ्ठल हरी विठ्ठल विठ्ठल हरी विठ्ठल विठ्ठल हरी विठ्ठल जय जय विठ्ठल पांडुरंग जय हरी विठ्ठल पांडुरंग जय जय विठ्ठल पांडुरंग जय हरी विठ्ठल पांडुरंग रुकुमाई विठ्ठल श्रीरंग विठ्ठल रुकुमाई विठ्ठल श्रीरंग विठ्ठल पंढरीनाथ विठ्ठल पांडुरंग विठ्ठल पंढरीनाथ विठ्ठल पांडुरंग विठ्ठल रुकुमाई विठ्ठल श्रीरंग विठ्ठल रुकुमाई विठ्ठल श्रीरंग विठ्ठल रुकुमाई विठ्ठल श्रीरंग विठ्ठल रुकुमाई विठ्ठल श्रीरंग विठ्ठल ಕುಣಿತ ಭಜನೆಯೊಂದಿಗೆ ಕಾರ್ಯಕ್ರಮ ಆರಂಭಿಸಿದ ಸೌಜನ್ಯ ಮಹಿಳಾ ಮಂಡಳಿ ರಿಜಿಸ್ಟರ್ ಮಂಗಳೂರು ಇದರ ಸದಸ್ಯರಾದ ರಾಜೇಶ್ವರಿ ರಾವ್, ಸುಶೀಲಾ ಪುರುಷೋತ್ತಮ್, ಶೈಲಾ ಪಿ ರಾವ್, ಜಯಲಕ್ಷ್ಮಿ ಬಾಲಕೃಷ್ಣ, ಪ್ರತಿಭಾ ಡಿವಿ, ಸಬಿತಾ ಪ್ರಶಾಂತ್ ರಾವ್, ವಾಣಿ ಕಲ್ಬಾವಿ, ಶ್ರೀ ಲಕ್ಷ್ಮಿ ಎನ್, ಸುಮಿತ್ರಾ ಗೋವಿಂದ, ಮಲ್ಲಿಕಾ ಎಸ್ ರಾವ್, ಗಾಯತ್ರಿ, ಸರೋಜಾ ರಾವ್, ರತ್ನಾವತಿ ಜೆ ಬೈಕಾಡಿ, ಸುಮತಿ ಶೆಟ್ಟಿ ಇವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ರಂಗಸ್ಪಂದನದ ಸಂಚಾಲಕರಾದ ವಿಜಿ ಪಾಲ್ ಮತ್ತು ಬೈಕಾಡಿ ಪ್ರತಿಷ್ಠಾನದ ಅಧ್ಯಕ್ಷರಾದ ರತ್ನಾವತಿ ಜೆ ಬೈಕಾಡಿ ಇವರಲ್ಲಿ ವಿನಂತಿಸುತ್ತೇನೆ.
ಅತಿಥಿ ದೇವೋಭವ ಭಾರತದ ಸನಾತನ ಸಂಸ್ಕೃತಿ. ಇಂದಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಿರುವ ಶ್ರೀಮತಿ ಕೆ.ಎ. ರೋಹಿಣಿ, ನಿವೃತ್ತ ಶಿಕ್ಷಕಿ, ಸ್ತ್ರೀಪರ ಹಿರಿಯ ಚಿಂತಕಿ, ಮಂಗಳೂರು ಇವರಿಗೆ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತ. ಇವರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ರಂಗಸ್ಪಂದನದ ಸಂಚಾಲಕರಾದ ವಿ.ಜಿ. ಪಾಲ್ ಇವರಲ್ಲಿ ವಿನಂತಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ಶ್ರೀ ಕೆ.ಪಿ. ಮಂಜುನಾಥ್ ಸಾಗರ್, ಅಧ್ಯಕ್ಷರು, ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಸಮಿತಿ ಇವರಿಗೂ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತ. ಇವರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ಪತ್ರಕರ್ತ, ಕವಿ, ನಾಟಕಕಾರ ಶ್ರೀ ಯಶವಂತ್ ಬೋಳೂರು ಇವರಲ್ಲಿ ವಿನಂತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮತ್ತೋರ್ವ ಅತಿಥಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ, ನಿವೃತ್ತ ಪ್ರಾಧ್ಯಾಪಕರು, ಬೆಸೆಂಟ್ ಮಹಿಳಾ ಕಾಲೇಜು, ಮಂಗಳೂರು. ಮೇಡಮ್, ತಮಗೂ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತ. ಇವರಿಗೆ ಅಕ್ಷತಾ ಪ್ರಕಾಶ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ರಂಗಸ್ಪಂದನ ಮಂಗಳೂರು ಇದರ ಸಂಚಾಲಕರಾದ ವಿ.ಜಿ. ಪಾಲ್ ಇವರಿಗೂ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತ. ಹಾಗೆ ಬೈಕಾಡಿ ಪ್ರತಿಷ್ಠಾನದ ಅಧ್ಯಕ್ಷರಾದ ರತ್ನಾವತಿ ಜೆ. ಬೈಕಾಡಿ ಇವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಕಲಾಭಿಮಾನಿಗಳಿಗೂ ಸಂಸ್ಕೃತಿ ಸಂಸ್ಕಾರ ರಂಗ ಸಂಭ್ರಮಕ್ಕೆ ಆದರದ ಸ್ವಾಗತ. ಇದೀಗ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ನಿವೃತ್ತ ಶಿಕ್ಷಕಿ, ಗೌರವಾನ್ವಿತ ಶ್ರೀಮತಿ ಕೆ.ಎ. ರೋಹಿಣಿ ಇವರಲ್ಲಿ ವಿನಂತಿಸುತ್ತೇನೆ. ಹಿರಿಯ ರಂಗಕರ್ಮಿ, ತನ್ನ ಜೀವನವನ್ನು ರಂಗಕಲೆಗೆ ಧಾರೆ ಎರೆದು ಅನೇಕ ಯುವ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವ ರಂಗಸ್ಪಂದನದ ಸಂಚಾಲಕರು ಹಾಗೂ ಇಂದಿನ ಕಾರ್ಯಕ್ರಮದ ಆಯೋಜಕರು ಆಗಿರುವ ವಿ.ಜಿ. ಪಾಲ್ ಇವರಿಂದ ಪ್ರಾಸ್ತಾವಿಕ ನುಡಿ. ಮಾತರಿಗಳ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ದುಷ್ಟ ನಿಗ್ರಹಣಿಯಾಗಿ, ಶಿಕ್ಷಕ ಪರಿಪಾಲನೆಯಾಗಿ ಈ ಮಣ್ಣಲ್ಲಿ ನೆಲೆಯಾಗಿರುವ ಪೂರ್ವ ಶ್ರೀ ಮಾರಿಯಮ್ಮನನ್ನು ನಾವೆಲ್ಲರೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಂಗಸ್ಪಂದನ ಬೇಕಾಡಿ ಪ್ರತಿಷ್ಠಾನದ ಪರವಾಗಿ ಹೃದಯಪೂರ್ವಕವಾಗಿ ಅವರ ಪಾದ ಪದ್ಮಗಳಿಗೆ ನಮಿಸುತ್ತಾ, ರಂಗಸ್ಪಂದನ ಕಳೆದ 21 ವರ್ಷಗಳಿಂದ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ, ಮುಂಬೈ, ಬೆಂಗಳೂರು ಹೀಗೆ ಹಲವಾರು ಕರ್ನಾಟಕದ ಮುಖ್ಯ ಕೇಂದ್ರಗಳಲ್ಲಿ ವೈವಿಧ್ಯಮಯ ರಂಗ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು 21ನೇ ವರ್ಷಕ್ಕೆ ಹೆಜ್ಜೆ ಇಡ್ತಿದ್ದೇವೆ. ನಾನು ಮೀನುಗಾರಿಕಾ ಇಲಾಖೆಯಿಂದ ರಿಟೈರ್ಡ್ ಆದ ನಂತರ ಒಂದು ತಂಡವನ್ನು ಕಟ್ಟಬೇಕಂತ ಹಲವಾರು ಮಂದಿ ಹೇಳಿದರು, ವಿಶೇಷವಾಗಿ ಹೆಣ್ಣುಮಕ್ಕಳು. ನಮಗೆ ನಾಟಕದಲ್ಲಿ ಅಭಿನಯ ಮಾಡಲಿಕ್ಕೆ ಆಸೆ ಇದೆ ಸರ್, ಏನಾದರೂ ಮಾಡಿ ಬೇರೆ ತಂಡಗಳಲ್ಲಿ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ.
ಬೇರೆ ತಂಡದಲ್ಲಿರೋದು 2-3 ಮಂದಿ ಲೇಡೀಸ್ ಮಾತ್ರ. ಮತ್ತು ಈಗ ಆಲೋಚನೆ ಮಾಡುವಾಗ ರಂಗಸ್ಪಂದನ ಅಂತ ತಂಡ ಮಾಡಿ ಹೆಣ್ಮಕ್ಕಳಿಂದಲೇ 2-3 ಜನಪದ ಪೌರಾಣಿಕ ನಾಟಕಗಳನ್ನು ಇದಕ್ಕಿಂತ ಮುಂಚೆ ಅಭಿನಯಿಸ್ತಾ ಬಂದಿದ್ದೇನೆ. ತುಳುವರ ಬಲಿಚಕ್ರವರ್ತಿಯ ಕಥೆಯ 1 ಗಂಟೆಯ ನಾಟಕ, ಆಮೇಲೆ ಕನ್ನಡ ಮತ್ತು ತುಳು ಮಣ್ಣಿನ ಮಗಳು ಹಬ್ಬಕ್ಕ, ಈ ದೇಶದ ಪ್ರಥಮ ಮಹಿಳಾ ಸ್ವತಂತ್ರ ಹೋರಾಟಗಾರ್ತಿ ಮಣ್ಣದ ಮಗಳ ಹಬ್ಬಕ್ಕ, ಆಮೇಲೆ ಸತ್ಯನಾಪುರತ ಸಿರಿ ಅಂತ ಸುಮಾರು 1 ಗಂಟೆ 15 ನಿಮಿಷಗಳ ನಾಟಕವನ್ನು ಆಡುತ್ತಾ ಇಲ್ಲಿಗೆ ಹೆಜ್ಜೆ ಇಡ್ತಾ ಬಂದಿದ್ದೇವೆ. ಮೊದಲು ಪುರಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದೆ. ಇವಾಗ ಬೇರೆ ಬೇರೆ ಕಾರಣದಿಂದ ಅಲ್ಲಿ ಸ್ವಲ್ಪ ಪ್ರೇಕ್ಷಕರ ಕೊರತೆ ಇದೆ. ಆದ್ದರಿಂದ ಕಳೆದ 3 ವರ್ಷಗಳಿಂದ ಹೀಗೆ ಶಾಲೆಗಳಲ್ಲಿ ಹೋಗಿ ಸಣ್ಣ ಹಾಲ್ಸ್ ಇದೆ, ತರಬೇತಿ ಕೇಂದ್ರಗಳಲ್ಲಿ ಹೋಗಿ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ನನಗೆ ಈ ಪ್ರಾಜೆಕ್ಟಿಗೆ ಪ್ರಥಮವಾಗಿ ಆಶೀರ್ವಾದ ಮಾಡಿ ನಾವಿದ್ದೇವೆ ಮುಂದುವರೆದಂಥ ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡಿದವರು ಶಾರದಾ ವಿದ್ಯಾಲಯದ ಗೌರವಾನ್ವಿತ ಅಧ್ಯಕ್ಷರಾದ ಪುರಾಣಿಕ್ ಸರ್ ಅವರು. ಬನ್ನಿ ಅಂತ ನೀವೇ ನಾಟಕ ಮಾಡೋದು, ನಿಮ್ಮ ಮಕ್ಕಳೇ ಕಾರ್ಯಕ್ರಮ ನಿರೂಪಣೆ ಮಾಡೋದು, ಈ ಥರದ ಕಾರ್ಯಕ್ರಮಗಳಿಗೆ ತುಂಬ ಸಂತೋಷ ಆಯಿತು. ಶಾರದಾ ವಿದ್ಯಾಲಯದ ಮತ್ತು ಸನಾತನ ನಾಟ್ಯಾಲಯ ಹತ್ತವರದಲ್ಲಿ ಚಕ್ರಪಾಣಿ ದೇವಸ್ಥಾನ ಸುರೇಶ್ ಅವರ ಬಳಗದಿಂದ ಅಲ್ಲಿ ಮಾಡಿಸಿದ್ದೆ. ಇಲ್ಲಿ ಕಾವೂರು ಪದವಿನಲ್ಲಿ ಕಚ್ಚೂರ ಮಾಲ್ದಿ ಯಕ್ಷಗಾನ ನಾಟಕ ತಾಳಮದ್ದಲೆ ಸಂಸ್ಥೆ ಇತ್ತು, ಅಲ್ಲಿ ಮಾಡಿಸಿದೆ. ಕಳೆದ ವರ್ಷ ಬ್ರಹ್ಮಶ್ರೀ ನಾರಾಯಣ ಗುರು ಯಕ್ಷಗಾನ ಮಂಡಳಿ ಗಾಂಧಿನಗರ ಮೇರಿ ಹಿಲ್ ಅವರಿಂದ ವಧು ವೈಶಾಲಿನಿ ತಾಳಮದ್ದಲೆ ನಡೆಸಿದೆ. ಹೀಗೆ ಮಣ್ಣಗುಡ್ಡೆ ಶಾಲೆಯಲ್ಲಿ ಸುಮಾರು 9 ನಾಟಕಗಳ ಕಾರ್ಯಕ್ರಮವನ್ನು ಮಾಡಿ ಕಳೆದ ಬಾರಿ ಸರ್ಕಾರ ನಮಗೆ ದುಡ್ಡು ಕೊಡಲಿಲ್ಲ ಮತ್ತು ಅನುಮತಿ ಸಹ ಕೊಡಲಿಲ್ಲ, ಬಿಕಾಸ್ ಆಫ್ ಕೊರೋನಾದಿಂದ ತಮ್ಮೆಲ್ಲರಿಗೆ ಗೊತ್ತು. ಈ ಬಾರಿ ಅನುಮತಿ ಕೊಟ್ಟಿದೆ. ಹೀಗೆ ನೋಡುವಾಗ ನಾನು ಸ್ವಲ್ಪ ಗ್ರಾಮಾಂತರಕ್ಕೆ ಹೋದೆ, ಹಲವಾರು ಪ್ರತಿಭೆಗಳನ್ನು ಕಂಡಿದ್ದೆ ಅಲ್ಲಿ. ವಿಶೇಷವಾಗಿ ಹೆಣ್ಮಕ್ಳದ್ದು ಆ ತಾಳಮದ್ದಳೆ ಮಾಡುವಾಗ ನನಗೆ ಆಶ್ಚರ್ಯ ಆಯಿತು. ಇಂಥ ಪ್ರತಿಭೆಗಳನ್ನು ನಾವು ಹುಡುಕಿಕೊಂಡು ಇಲ್ಲಿಗೆ ಭರಿಸುವಂಥ ಒಂದು ಶಕ್ತಿ ದೇವರು ನನಗೆ ಕೊಟ್ಟರು ಅಂತ. ಮತ್ತು ಸ್ವಲ್ಪ ನಾವು ಫಲ್ಗುಣಿ ನದಿ ತೀರಕ್ಕೆ ಬರುವ, ನಮ್ಮ ನದಿ ಇದೆ ಹೀಗೆ ನೋಡುವಾಗ ನನ್ನ ಕಣ್ಣ ಕ್ಯಾಮರಕ್ಕೆ ಕಾಣಿದ್ದು ಫಸ್ಟ್ಗೆ ನನ್ನ ಮಾರ್ಗದರ್ಶಕರು ಯಾವಾಗಲೂ ಪ್ರೀತಿಯಿಂದ ಬೆನ್ನು ಬಟ್ಟಿ ವೆಹಿಕಲ್ನಲ್ಲಿ ಹೋಗುವಾಗ ಗಾಡಿ ನಿಲ್ಲಿಸಿ ಎಂಚವಲ್ತೊಂದಲರ್ ಅಂತ ಅನುದಿನವೂ ನನಗೆ ಒಬ್ಬ ರಕ್ಷಕನಾಗಿ ಮಾರ್ಗದರ್ಶನಾಗಿದ್ದವರು ಬೈಕಾಡಿ ಜನಾರ್ದನ್ ಆಚಾರ್ಯವರು. ಹಲವಾರು ಬಾರಿಗೆ ಮನೆಗೆ ಹೋಗಿದ್ದೇನೆ. ಆ ಕುಟುಂಬದ ಒಂದು ಸಂಬಂಧ ಬಹುಶಃ ಅದೊಂದು ಮರೆಯಲಾರದ ಸಂಬಂಧ. ಹಿರಿಯ ನಾಟಕಕರ್ತ ರತ್ನಾಕರ್ ರಾವ್ ಕಾವೂರು ಅವರು ಭಾರತ ವೀರ ಕರ್ಣ ಅಂತ ನಾಟಕವನ್ನು ಟೌನ್ ಹಾಲ್ನಲ್ಲಿ ಆಡುವಾಗ ಈ ಪರಿಸರದ ಹೆಣ್ಮಕ್ಕಳೇ ಕಲಾವಿದರು, ಇಡೀ ನಾಟಕದಲ್ಲೆಲ್ಲ ಹೆಣ್ಮಕ್ಕಳೇ ಕಲಾವಿದರು. ನನ್ನನ್ನು ಒಬ್ಬ ಸಹ ನಿರ್ದೇಶಕನಾಗಿ ನೀವು ಜವಾಬ್ದಾರಿ ತಗೊಳ್ಬೇಕಂತ ಬಂದೆ. ನಾನು ನಿಜವಾದ ನನಗೆ ತುಂಬ ಆಶ್ಚರ್ಯ ಆಯಿತು, ಎಂಥ ಪ್ರತಿಭೆಗಳು ಇಲ್ಲಿ ಈ ಪರಿಸರದಲ್ಲಿ ಇದೆ ಅಂತ. ಆವಾಗ ಕುಂತಿ ಮತ್ತು ಕರ್ಣನ ಪಾತ್ರಕ್ಕೆ ಅವರ ಜನ ಸಿಗಲಿಲ್ಲ. ತುಂಬ ಚರ್ಚೆ ಮಾಡಿದೆವು. ಕಡೆಗೆ ನನಗೆ ಅವರು ಕೊಟ್ಟ ಸಜೆಷನ್, ರತ್ನಾವತಿ ಬೈಕಾಡಿ ಮತ್ತು ಅವರ ಮಗಳು ಅಕ್ಷತಾ ಬೈಕಾಡಿ ಇದ್ದಾರೆ ನೀವು ಆ ಕುಟುಂಬಕ್ಕೆ ಭಾಳ ಹತ್ತಿರದವರು, ಒಬ್ಬ ಮನೆಯ ಮಗನಾಗಿ ನೀವು ಅವರೊಟ್ಟಿಗಿದ್ರಿ, ಅವರ ಹತ್ರ ನೀವು ಮಾತಾಡಿದರೆ ಖಂಡಿತ ಬರ್ತಾರಂತೆ. ಮನೆಗೆ ಹೋದೆ, ಮಾಸ್ಟರ್ ಹತ್ರ ಮಾತಾಡಿದೆ. ಈರಿಕೆಯನ್ನಾಗ ಕೊರಂದೆ ಪಂಡ್ರೆ ಆ ಪೂಜಾ. ಹಾಗೆ ಭಾರತ ವೀರ ಕರ್ಣ ಯಶಸ್ಸಿನಲ್ಲಿ ಕುಂತಿಯ ಪಾತ್ರ ಒಂದು ಪ್ರಧಾನ ಪಾತ್ರ, ಅದನ್ನು ಮಾಡಿದವರು ನಮ್ಮ ಅಕ್ಕ ರತ್ನಾವತಿ ಬೈಕಾಡಿ. ಕರ್ಣ ಮಗುವನ್ನು ನದಿಯಲ್ಲಿ ಬಿಡುವಾಗ ಆ ಮಗುವಿನ ಪಾತ್ರ ಮಾಡಿದವರವರ ಮಗಳು ಅಕ್ಷತಾ ಬೈಕಾಡಿ. ಮತ್ತು ನನ್ನ ರಂಗಸ್ಪಂದನ ನಾಟಕ ತುಳುವೆರ ಬಲಿ ಅಂದರೆ ಅದರಲ್ಲಿ ಸಹ ರತ್ನಕ್ಕನವರು ಒಂದು ಒಳ್ಳೆಯ ಪಾತ್ರವನ್ನು ಮಂಗಳೂರಿನಲ್ಲಿ ಮಾಡಿದ್ದಾರೆ. ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಗೋಡದೀಪ ಪಂಥ ಟೈಮ್ನಲ್ಲಿ ಅಲ್ಲಿ ಮಾಡಿದ್ದಾರೆ. ಆಮೇಲೆ ಬಹುಶಃ ದಾವಣಗೆರೆಗೆ ಸಹ ಬಂದಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ. ಹಾಗೆ ಹೆಣ್ಮಕ್ಕಳು ತುಂಬ ನನ್ನ ಕಾರ್ಯಕ್ರಮ. ಮತ್ತು ಮೈಸೂರು ದಸರಾಕ್ಕೆ 2 ಸಲ ಮಾಡಿದ್ದೇವೆ. ಒಮ್ಮೆ ಮಾಜಿ ಮುಖ್ಯಮಂತ್ರಿ ನಾಗರಾಜ್ ಶೆಟ್ಟರ್ ಒಂದು ಅವಕಾಶ ಕೊಟ್ಟಿದ್ದರು. ಆಮೇಲೆ ಸುವರ್ಣ ಕರ್ನಾಟಕ ಟೈಮ್ನಲ್ಲಿ
ಒಂದು ಮಣ್ಣಿನ ಮಗಳ ಹಬ್ಬಕ್ಕ ನಾಟಕ ಮತ್ತು ಮಣ್ಣದ ಮಗಳ ಹಬ್ಬಕ್ಕೆ ಎರಡನ್ನು ನಾಡ್ತಾ ಹೀಗೆ ಸಣ್ಣ ಸಣ್ಣ ತಂಡಗಳನ್ನು ಕಟ್ಟಿ ನಾಟಕ ಮಾಡ್ತಿದ್ದೇನೆ. ಸರ್ಕಾರದ ಅನುದಾನದಿಂದ ಇದಕ್ಕೆ ಯಾರ ಹತ್ರವೂ ಡೊನೇಷನ್ ಕೇಳೋದಿಲ್ಲ, ಟಿಕೆಟ್ ಇಲ್ಲ. ಹಾಗೆ ಈ ಬಾರಿ ಬೈಕಾಡಿಯವರ ಹತ್ರ ಒಂದು ಕಾರ್ಯಕ್ರಮ ಮಾಸ್ಟರ್ ನೆನಪಿಗೆ ಮಾಡಬೇಕಂತ ರತ್ನಕ್ಕ ಮತ್ತು ಭರತ್ ಅಂತ ಕೇಳುವಾಗ ಸಂತೋಷದಿಂದ ಒಪ್ಪಿದ್ದಾರೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಯೋಜನೆ ಮಾಡಿ ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದಾರೆ. ಬಹುಶಃ ಜನಾರ್ದನ್ ಆಚಾರ್ ಮಾಸ್ಟರ್ ಬೈಕಾಡಿಯವರು ಏನು ತನ್ನ ಬದುಕಿನಲ್ಲಿ ಸಿದ್ಧಾಂತಗಳನ್ನು ಕಟ್ಟಿ ಹಾಕಿಕೊಂಡು ನೆನೆಸಿಕೊಂಡು ಅವರ ಬದುಕನ್ನು ಕಟ್ಟಿದ್ದಾರೆ, ಇನ್ನೊಬ್ಬರಿಗೆ ಆದರ್ಶರಾಗಿ ಇದ್ದರು. ಅದೇ ಸಿದ್ಧಾಂತದ ಮೇಲೆ ಕಾರ್ಯಕ್ರಮಕ್ಕೆ ಏನು ಹೆಸರು ಇಡು ಅಂತ ಹೇಳುವಾಗ ಸಂಸ್ಕೃತಿ ಸಂಸ್ಕಾರ ಅಂತ. ಅವರೊಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ, ಒಬ್ಬ ಶಿಕ್ಷಕನಾಗಿ ಬೇರೆ ಬೇರೆ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು. ಅದೇ ಅವರ ಆ ಚಿಂತನೆಗಳನ್ನು, ಪರಿಕಲ್ಪನೆಗಳನ್ನು ಇವತ್ತು ಬೈಕಾಡಿ ಪ್ರತಿಷ್ಠಾನ ಇಲ್ಲಿ ಹಮ್ಮಿಕೊಂಡಿದೆ. ಬಹುಶಃ ಹೆಣ್ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ ಬಹಳಷ್ಟು ಕಾಳಜಿ ಇದ್ದ ಬೈಕಾಡಿ ಮಾಸ್ಟರ್ ಕಾರ್ಯಕ್ರಮಕ್ಕೆ ಇವತ್ತು ಬಹುಶಃ ಒಂದು ಮಾತು ಹೇಳ್ತೇನೆ. ನಾನು ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯ 2005ರಿಂದ 8ರಲ್ಲಿರುವಾಗ ಸುವರ್ಣ ಕರ್ನಾಟಕ ಅಂದರೆ ಕರ್ನಾಟಕ ರಾಜ್ಯಕ್ಕೆ 50 ವರ್ಷ ಆಗುವಾಗ ನಾಟಕ ಅಕಾಡೆಮಿಯಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಬಂತು, ಶಿಕ್ಷಣಕ್ಕಾಗಿ ರಂಗಭೂಮಿ ಅಂತ. ಆವಾಗ ಎಲ್ಲ ಜಿಲ್ಲೆಯಲ್ಲಿ ಒಬ್ಬರಿಗೆ ಆ ಗೌರವ ಪ್ರಶಸ್ತಿಯನ್ನು ಕೊಡಬೇಕು ಹೇಳುವಾಗ ನನ್ನ ಹತ್ರ ಕೇಳಿದ್ರು ನಮ್ಮ ಅಧ್ಯಕ್ಷರು ವಿಜಯಪಾಲರು ಹೇಳಿ, ದಕ್ಷಿಣ ಕನ್ನಡದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ರಂಗ ತರಬೇತಿಯನ್ನು ಕೊಟ್ಟ ಒಬ್ಬ ಶಿಕ್ಷಕನ ಹೆಸರು ಹೇಳಿ ಅಂತ ಹೇಳುವಾಗ ನಾನು ಜನಾರ್ದನ್ ಆಚಾರ್ಯರವರ ಹೆಸರು ಹೇಳಿದೆ. ಅವರು ಏನು ಅಂತ ಒಂದು 2 ಗೆರೆಯಲ್ಲಿ ಹೇಳ್ತೀರ? ಹೌದು ಸರ್, ಗೌರವಾನ್ವಿತ ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿ ಸಂಸ್ಕೃತಿ ಸಂಸ್ಕಾರ ಮಕ್ಕಳಿಗೆ ಶಾಲೆಗಳಲ್ಲಿ ಸಂಪನ್ಮೂಲ ಬೇರೆ ಬೇರೆ ಕಡೆಯಲ್ಲಿ ಮಾಡಿದರೆ ಇಡೀ ಕುಟುಂಬವೇ ಅವರು ಡೆಡಿಕೇಟ್ ಮಾಡಿದೆ ಸಾಹಿತ್ಯ ಸಂಸ್ಕೃತಿಗೆ. ಅವರ ಶ್ರೀಮತಿಯವರು ರತ್ನಾವತಿ ಬೈಕಾಡಿ ಬೆಸನ್ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಮತ್ತು ಒಳ್ಳೆಯ ಹಾಡುಗಾರ್ತಿ. ಹೀಗೆ ಅವರ ಬಗ್ಗೆ ಹೇಳಿದೆ. ಮತ್ತು ಮಕ್ಕಳು, ಅವರ ಮಗಳು ನೃತ್ಯ ಕಲಾವಿದೆ, ಮಗ ಸಹ ಈ ಬಗ್ಗೆ ತುಂಬ ಕೆಲಸ ಮಾಡ್ತಿದ್ದಾನೆ ರಂಗಭೂಮಿ ಚಟುವಟಿಕೆ ಅಂತ. ಪ್ರಶಸ್ತಿಯನ್ನು 2006ರಲ್ಲಿ ಮಾಸ್ಟರ್ಗೆ ಕೊಟ್ಟರು. ಪತ್ರಿಕೆಯಲ್ಲಿ ಬಂತು, ಅವರಿಗೆ ಆಶ್ಚರ್ಯ ಆಯಿತು. ನನಗೆ ಫೋನ್ ಮಾಡಿದರು, ನನ್ನ ಬಯೋಡೇಟಾವನ್ನು ಯಾರು ಕೊಟ್ಟದ್ದು ನಿಮಗೆ ಅಂತ ಕೇಳಿದರು. ಸರ್, ನಿಮ್ಮ ಬಯೋಡೇಟಾ ನಾನು, ನನ್ನ ಬಯೋಡೇಟಾ ನೀವು, ಆದ್ದರಿಂದ ಬಯೋಡೇಟಾ ಕೊಡಬೇಕೆ ಅಂತಿಲ್ಲ ಸರ್. ಹಾಗೆ ಆ ಒಂದು ಪ್ರೀತಿಯನ್ನು ಆ ಕುಟುಂಬ ನಿರಂತರವಾಗಿ ನನ್ನ ಮೇಲೆ ಇಟ್ಟುಕೊಂಡು ಬಂದಿದೆ. ಇವತ್ತು ಪ್ರಥಮ 3 ಕಾರ್ಯಕ್ರಮ ಇತ್ತು ಬಂದಳೆ. ಒಂದು ಕಾರ್ಯಕ್ರಮ ಗಾಂಧಿನಗರ ಶಾಲೆಯಲ್ಲಿತ್ತು, ಮಕ್ಕಳಿಂದ ಆಡಿಸುವಂಥದ್ದು. ಆದರೆ ಸರ್ಕಾರದ ಆದೇಶ ಬಂತು, ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಂಸ್ಕೃತಿಕ ಕ್ರೀಡಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬಾರ್ದಂತ. ಆದ್ದರಿಂದ 2 ಕಾರ್ಯಕ್ರಮ ಮಾತ್ರ ಇದೆ ಇವತ್ತು ಇಲ್ಲಿ. ಮತ್ತು 9ನೇ ತಾರೀಕಿಗೆ ಈ ಬಾರಿಯ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವಜನ ಸಂಘ ಶ್ರೀ ವೀರ ವಿನಾಯಕ ಜನಸೇವಾ ಟ್ರಸ್ಟ್ ಅವರು ಕುದ್ರೋಳಿ ಗಣೇಶ ಅವರ ಕಾರ್ಯಕ್ರಮವನ್ನು 9 ತಾರೀಕಿಗೆ ಸಂಜೆ 6 ಗಂಟೆಗೆ ಅಕ್ಷಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೂ ತಾವು ಬರಬೇಕಂತ ಈ ಮೂಲಕ ವಿನಂತಿಸ್ತಾ, ಹಾಗೆ ಈ ಪರಿಸರದಲ್ಲಿ ಯಾವುದೇ ಸಂಘಟನೆ ಮತ್ತೊಂದು ಬಹುಶಃ ನಮ್ಮ ಸೌಜನ್ಯ ಮಹಿಳಾ ಮಂಡಳದವಳು ನವರಾತ್ರಿ ಟೈಮ್ನಲ್ಲಿ ನನ್ನ ನಿರ್ದೇಶನದಲ್ಲಿ ತುಳುನಾಡ ಬಲಿ ಅಂದರೆ ಅಲ್ಲ ಸುಮಿತ್ರ ಯಾವುದೇ ಅಲ್ಲ ತುಳುನಾಡ ಬಲಿ ಅಂದರೆ ನಾಟಕವನ್ನು ಅಭಿನಯಿಸ್ತಾರೆ ಅದ್ಭುತವಾಗಿ ನವರಾತ್ರಿ ಟೈಮಲ್ಲಿ. ಈ ಪರಿಸರದಲ್ಲಿ ತುಂಬ ಕಲಾವಿದರಿದ್ದಾರೆ. ಆ ನೆನಪನ್ನು ಈ ಸಂದರ್ಭ ಮಾಡುತ್ತಾ ಮುಂದೆ ನಿಮ್ಮ ಸಹಕಾರ ಮಾರ್ಗದರ್ಶನ ಈ ಸಂಸ್ಥೆಗಿರಲಿ. ಸರ್ಕಾರದಿಂದ ದುಡ್ಡು ತಗೊಳ್ಳಿಕ್ಕೆ ತುಂಬ ಒಂದುಂಟು, ಆದರೂ ನಾನು ಮಾಡ್ತಾ ಇದ್ದೇನೆ. ಪ್ರೀತಿಯಿಂದ ಬಂದಿದ್ದೀರಿ, ನಿಮ್ಮೆಲ್ಲ ಪ್ರೀತಿಗೆ ತಲೆಬಾಗ್ತೇನೆ ಅಂತ ಹೇಳಿ ಎಲ್ರಿಗೂ ವಂದನೆಯನ್ನು ಪ್ರಾಸ್ತಾವಿಕ ಮಾತಿನೊಂದಿಗೆ ಸಲ್ಲಿಸ್ತೇನೆ. ನಮಸ್ಕಾರ. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ತಮಗೆ ಧನ್ಯವಾದಗಳು ಸರ್. ನಮ್ಮ ಸಂಸ್ಕೃತಿ ಸಂಸ್ಕಾರ ರಂಗ ಸಂಭ್ರಮ ಕಾರ್ಯಕ್ರಮದ ಉದ್ಘಾಟಕರಾದ ನಮಗೆಲ್ಲ ಸದಾ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿರುವ ನಮ್ಮೆಲ್ಲರ ಹಿತೈಷಿ ಹಾಗೂ ಬೈಕಾಡಿ ಜನಾರ್ದನ್ ಆಚಾರ್ ಅವರನ್ನು ತುಂಬ ಹತ್ತಿರದಿಂದ ಬಲ್ಲವರಾದ
ಶ್ರೀಮತಿ ಕೆ.ಎ. ರೋಹಿಣಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಘ್ನ ವಿನಾಶಕನಾದ ಮಹಾಗಣಪತಿಯನ್ನು ಪ್ರಾರ್ಥಿಸ್ತಾ ಪೂರ್ವ ಮಾರಿಯಮ್ಮ ಮಾತೆಯ ಪಾದಾರವಿಂದಗಳಿಗೆ ಕೊಡಮಟ್ಟು ಇವತ್ತಿನ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಶ್ರೀಯುತ ವಿ ಜಿ ಪಾಲ್ರವರೇ, ಮಂಜುನಾಥ್ ಸಾಗರ್ ಅವರೇ, ಶ್ರೀಮತಿ ಮೀನಾಕ್ಷಿ ರಾಮಚಂದ್ರರವರೇ, ಬೈಕಾಡಿ ರತ್ನಾವತಿಯವರೇ ಹಾಗೂ ನನ್ನ ಮುಂಭಾಗದಲ್ಲಿರುವಂಥ ಎಲ್ಲ ರೀತಿಯ ಸೋದರ ಸೋದರಿಯರೇ, ಬೈಕಾಡಿ ಪ್ರತಿಷ್ಠಾನ ಅಂತ ಹೇಳುವಾಗ ಬೈಕಾಡಿಯವರ ಸುಪುತ್ರ ಭರತರಾಜು ಕರೆದಾಗ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಬಾಯಿ ಬರಲಿಲ್ಲ. ಸುಮಾರು 1-2 ವರ್ಷಗಳಿಂದ ಯಾವುದೇ ಕಾರ್ಯಕ್ರಮಕ್ಕೆ ಹೋಗದೆ ಮನೆಯಲ್ಲೇ ಇದ್ದೆ. ಬೈಕಾಡಿಯವರ ಮೇಲೆ ಇರುವಂಥ ಅಭಿಮಾನ, ಗೌರವ, ಪ್ರೀತಿ ಸುಮಾರು 35 ವರ್ಷಗಳಿಂದ ಪರಿಚಿತರಾಗಿದ್ದಂತಹ ಬೈಕಾಡಿ ದಂಪತಿಗಳು ಅವರ ಪ್ರೀತಿಯ ಒಡನಾಟವೇ ನನ್ನನ್ನು ಇವತ್ತು ಇಲ್ಲಿಗೆ ಬರಮಾಡಿಸಿತು ಅಂತ ಹೇಳಬಹುದು. ಬಂಧುಗಳೇ, ಒಂದೆಡೆ ಕಾರ್ಯಕ್ರಮವನ್ನು ನೋಡಿ ಸಂತೋಷ ಆದರೆ ಇನ್ನೊಂದು ಕಡೆ ಬೈಕಾಡಿಯವರನ್ನು ನೆನೆದು ಬೇಸರ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ಶುಭ ಕೋರಿ ದೀಪ ಪ್ರಜ್ವಲನ ಮಾಡಿದ್ದೇನೆ. ಬೈಕಾಡಿ ಪ್ರತಿಷ್ಠಾನವನ್ನು ಸ್ಥಾಪಿಸಿಕೊಂಡು ತನ್ಮೂಲಕ ಬೈಕಾಡಿಯವರ ಆಶೋತ್ತರಗಳನ್ನು ಈಡೇರಿಸಲು ಮುಂದಾಗಿರುವಂತಹ ಬೈಕಾಡಿಯವರ ಧರ್ಮಪತ್ನಿ ರತ್ನಾವತಿಯವರು ಹಾಗೂ ಅವರ ಪ್ರೀತಿಯ ಮಕ್ಕಳಾದ ಭರತರಾಜ್, ಅಕ್ಷತಾ ಇವರನ್ನು ನಾನು ಖಂಡಿತವಾಗಿ ಅಭಿನಂದಿಸಬೇಕು. ಏನು ಮಾತಾಡಬೇಕಂತ ತೋಚುತ್ತಾ ಇಲ್ಲ. ಬೈಕಾಡಿಯವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿದವರಾದ ನೀವು ಒಂದು 5 ನಿಮಿಷ ಮಾತಾಡಿ ಹೇಳಿದರು. 5 ನಿಮಿಷ ಅಲ್ಲ, 5 ವರ್ಷ ಮಾತಾಡಿದರೂ ಅವರ ಬಗ್ಗೆ ಮುಗಿಲಿಕ್ಕಿಲ್ಲ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಓರ್ವ ಸಜ್ಜನ, ಪ್ರಾಮಾಣಿಕ ವ್ಯಕ್ತಿ, ಸರಳ ಸ್ವಭಾವದವರು. ಸುಮಾರು 35 ವರ್ಷಗಳ ಹಿಂದೆ ರತ್ನಕ್ಕನ ಪರಿಚಯವಾಗುವ ಮೂಲಕ ಬೈಕಾಡಿ ಕುಟುಂಬದವರ ಪರಿಚಯ ಆಯಿತು. ಪರಿಚಯವು ಆತ್ಮೀಯತೆಗೆ ತಿರುಗಿ ನಾವು 2 ಕುಟುಂಬಗಳು ಕೂಡ ಒಂದೇ ಮನೆಯವರ ಹಾಗೆ ಇದ್ದೆವು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೋಗೋದು ಬರೋದು, ಈ ರೀತಿಯ ಒಡನಾಟದಲ್ಲಿರುವ ನಾವು, ನನಗಂತೂ ಕಂಡದ್ದು ಅವರ ಒಂದು ಪ್ರೀತಿ, ವಿನಯಶೀಲತೆ, ಒಂದು ಗೌರವ, ಅವರಲ್ಲಿರುವಂತಹ ಸಂಸ್ಕಾರ. ಅವರು ತನ್ನ 2 ಮಕ್ಕಳಿಗೆ ಕೂಡ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೂಡ ಅವರ ಮಕ್ಕಳು ಮುಂದೆ ಬರುವ ಹಾಗೆ ಪ್ರೇರೇಪಿಸಿದವರು. ಬೈಕಾಡಿಯವರನ್ನು ಯಾರೂ ಜನಾರ್ದನ ಆಚಾರ ಅಂತ ಹೇಳ್ತಿರಲಿಲ್ಲ, ಬೈಕಾಡಿಯವರಂತಲೇ ಹೇಳೋದು. ಬೈಕಾಡಿ ಅಂದರೆ ಅವರೇ. ನಿಜವಾಗಿ ಬೈಕಾಡಿ ಒಂದು ಊರು, ಅವರು ಹುಟ್ಟಿದ ಊರು ಬೈಕಾಡಿ. ತನ್ನ ಊರಿಗೆ ಒಂದು ಹೆಸರು ತಂದರು, ತನ್ಮೂಲಕ ಇಡೀ ರಾಜ್ಯಕ್ಕೆ ಹೆಸರು ತಂದರು ಅಂತ ಹೇಳ್ಬೋದು. ಅವರು ಹೋಗದ ಜಾಗ ಇಲ್ಲ ರಾಜ್ಯದಲ್ಲಿ. ಮಾಸ್ಟರ್ ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಏನಾದರೂ ಕೇಳಿದರೆ
ಯಾಕಂದರೆ ಏನಾದರೂ ಒಂದು ವಿಷಯ ಕೇಳಬೇಕಿದ್ರೆ, ಒಂದು ಶಬ್ದದ ಅರ್ಥ ಕೇಳಬೇಕಿದ್ರೆ ಬೈಕಾಡಿಯವರಿಗೆ ಫೋನ್ ಮಾಡೋದು, ರತ್ನಕ್ಕನ ಉತ್ತರ ಬರ್ತದೆ. ನಾವು ಹೆಚ್ಚಾಗಿ ಮಾತಾಡೋದು ತುಳು ಭಾಷೆಯಲ್ಲಿ. ಆರಿಜ್ಯರತ್ತಾರು ಬಟ್ಕಲ ಗೊತ್ತೇರು, ಸರಿ ಇನ್ನೊಂದು ಸಲ ಫೋನ್ ಮಾಡುವಾಗ ಆರು ಚನ್ನರಾಯಪಟ್ಟಣಡುಲ್ಲೇರು, ಆರು ಹಾಸನಡುಲ್ಲೇರು, ಆರು ಕುಂದಾಪುರಡುಲ್ಲೇರು, ಆರು ಕಾರ್ಕಳಡುಲ್ಲೇರು, ಆರು ಇನ್ನು ಮೈಸೂರಿಗೆ ಬೋತೇರು ಪ್ರೋಗ್ರಾಮಿಗೂ. ಹೀಗೆ ಇಡೀ ಎಲ್ಲ ಕಡೆ ಪಾದರಸದಂತೆ ಸುತ್ತಾಡಿ ಯಾರು ಕರೆದರೂ ಬೇಡ ಅಂತ ಹೇಳುವ ಮನಸ್ಸು ಅವರದಲ್ಲ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ರಾತ್ರಿ ಆಗಲಿ, ಮನೆಗೆ ಬರುವಾಗ ಊಟ ತಿಂಡಿ ಸಿಗದಿದ್ದರೂ ಚಿಂತೆ ಇಲ್ಲ, ಕಾರ್ಯಕ್ರಮಕ್ಕೆ ತೊಂದರೆ ಆಗದಂತೆ ಪ್ರತಿಯೊಬ್ಬರೂ ಕರೆದಾಗಲೂ ಹೋಗ್ತಾ ಇದ್ದವರು ಬೈಕಾಡಿ ಮಾಸ್ಟ್ರು. ತುಳು, ಕನ್ನಡ, ಹಿಂದಿ, ಇಂಗ್ಲೀಷ್, ಸಂಸ್ಕೃತ ಜೊತೆಗೆ ಕೊಂಕಣಿ ಭಾಷೆಯನ್ನು ಕೂಡ ನಿರರ್ಗಳವಾಗಿ ಮಾತನಾಡುವ ಬಹುಭಾಷಾ ಜ್ಞಾನಿ ಬೈಕಾಡಿಯವರು. ಅಗಾಧವಾದ ಪಾಂಡಿತ್ಯ ಇತ್ತು ಅವರಲ್ಲಿ, ಜ್ಞಾನಿ ಅಂತ ಹೇಳ್ಬೋದು. ನಾನು ಅವರನ್ನು ಕೆಲವೊಮ್ಮೆ ತಮಾಷೆಯಾಗಿ ಸರ್ವಜ್ಞ ಮೂರ್ತಿಯೇ ಅಂತ ಹೇಳ್ತಿದ್ದೆ. ಏನೇ ಕೇಳಲಿ, ಕ್ಲಿಷ್ಟಕರವಾದ ಯಾವುದೇ ವಿಷಯ ಇರಲಿ, ಕೇಳಿದರೆ ಉತ್ತರ ಸಿಗ್ತಿತ್ತು ಅವರಿಂದ. ಬಂಧುಗಳೇ, ಒಬ್ಬ ಸಹನಾಶೀಲ ಸಜ್ಜನ ಮೂರ್ತಿಯನ್ನು ಇಷ್ಟು ಬೇಗ ಕಳ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಬೇಜಾರು. ಎಲ್ಲರ ಬಾಯಲ್ಲಿ ಯಾರಲ್ಲಿಯೂ ಕೇಳಲಿ, ಅಯ್ಯೋ ಬೈಕಾಡಿ ಮಾಸ್ಟ್ರ ಭಾಳ ಒಳ್ಳೆಯ ಮನುಷ್ಯ, ಪ್ರಾಮಾಣಿಕ, ಸಹನಾಶೀಲ, ಸೌಜನ್ಯ ವ್ಯಕ್ತಿ, ದೇವರು ಅವರನ್ನು ಕರೆಸಿಕೊಂಡ್ರೆ ಇಷ್ಟು ಬೇಗ ಅಂತ ಹೇಳಿ ದುಃಖ ವ್ಯಕ್ತಪಡಿಸಿದವರೇ ಎಲ್ಲರೂ. ಬೈಕಾಡಿಯವರು ಬರೀ ಶಿಕ್ಷಕರಾಗಿ ಇರಲಿಲ್ಲ, ನನಗೆ ಓರ್ವ ಸಹೋದರನಾಗಿ ಇದ್ದರು. ನಮ್ಮ ಎಲ್ಲ ಸುಖ ಕಷ್ಟಗಳಲ್ಲಿ ಭಾಗಿಯಾದವರು. ಇಬ್ಬರು ಕೂಡ ದಂಪತಿಗಳು, ಯಾವುದೇ ಕಷ್ಟ ಸುಖಕ್ಕೆ ಸ್ಪಂದಿಸುವವರು. ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಬಂಧುಗಳಿಗೆ ನಾವು ದೂರವಾಣಿ ಕರೆ ಮಾಡುತ್ತಿರಲಿಲ್ಲ, ತಕ್ಷಣ ಇವರನ್ನು ಸಂಪರ್ಕಿಸ್ತಿದ್ದೆವು. ರತ್ನಕ್ಕ ಓಡೋಡಿ ಬರ್ತಾಯಿದ್ದರು ನಮ್ಮಲ್ಲಿ. ಕೆಲವೊಂದು ಘಟನೆಗಳನ್ನು ಹೇಳ್ತಾ ಹೋದರೆ, ನಮ್ಮ ಈ ಸೌಜನ್ಯ ಮಹಿಳಾ ಮಂಡಲ ಸ್ಥಾಪನೆಯಾದ ಬಳಿಕ ಅದರ ಒಂದು ಸಲಹೆಗಾರರಾಗಿ ಅದಕ್ಕೆ ಬೇಕಾದಂತಹ ಸಲಹೆ ಸೂಚನೆಗಳನ್ನು ಇತ್ತು. ಹೀಗೆ ಮಾಡಿ ಇಂಥ ಕಾರ್ಯಕ್ರಮ ನಡೆಸಿ, ಇಂಥವರನ್ನು ಸಂಪರ್ಕಿಸಿ, ಪ್ರತಿಯೊಂದು ಮಾಹಿತಿ ನಮಗೆ ನೀಡ್ತಾ ಇದ್ದರು. ಅಂತಹ ಸೋದರ ಬೈಕಾಡಿಯವರು ಇಷ್ಟು ಬೇಗ ಅಗಲ್ತಾರೆ ಎನ್ನುವಂತಹ ಭಾವನೆಯೇ ಬಂದಿರಲಿಲ್ಲ. ಬಂಧುಗಳೇ, ಅವರ ಶರೀರ ಅಗಲಿದರೂ ಅವರ ಕೀರ್ತಿ ಶಾಶ್ವತವಾಗಿ ಉಳಿಬೇಕು ಎನ್ನುವ ನಿಟ್ಟಿನಲ್ಲಿ ಅವರ ಧರ್ಮಪತ್ನಿ ಮಕ್ಕಳು ಸೇರಿಕೊಂಡು ಬೈಕಾಡಿ ಪ್ರತಿಷ್ಠಾನ ಅಂತ ರಚಿಸಿ, ಬೈಕಾಡಿಯವರಿಗೆ ಏನೆಲ್ಲ ಆಸೆ ಇತ್ತ ಅವರು ಸಾಂಸ್ಕೃತಿಕವಾಗಿಯೂ, ಶೈಕ್ಷಣಿಕವಾಗಿಯೂ, ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಅಪಾರ ಸೇವೆಯನ್ನು ಸಲ್ಲಿಸಿದವರು. ಅದನ್ನು ನಾವು ಮುಂದುವರಿಸಿಕೊಂಡು ಹೋಗುವ ಎನ್ನುವ ನಿಟ್ಟಿನಲ್ಲಿ ಈ ಪ್ರತಿಷ್ಠಾನಕ್ಕೆ ಕೈ ಹಾಕಿದ್ದಾರೆ. ಅವರು ಒಳ್ಳೆಯ ವಾಗ್ಮಿ, ಚೆನ್ನಾಗಿ ಮಾತಾಡ್ತಾರೆ. ಏನಾದರೂ ನಾನು ಕೇಳಿದರೆ ಹೇಳೋದಿತ್ತು ಅವರು ತಮಾಷೆಯಾಗಿ, ಮೀನಿಗೆ ಮೀಂದ್ಯಾರ ಯಾನ್ ಕಲ್ಪವಾಡ ಅಂತ ಕೇಳ್ತಿದ್ರು. ಏನೇ ಕೇಳಲಿ ಅವರಲ್ಲಿ ಉತ್ತರ ಸಿಗ್ತಾ ಇತ್ತು. ಅಂಥ ಒಬ್ಬ ಜ್ಞಾನಿಯನ್ನು, ಶಿಕ್ಷಣ ತಜ್ಞನನ್ನು, ಒಳ್ಳೆಯ ವಾಗ್ಮಿಯನ್ನು ಕಳೆದುಕೊಂಡು ಸಮಾಜಕ್ಕೆ ಅಪಾರವಾದ ನಷ್ಟ ಉಂಟಾಗಿದೆ. ನಮ್ಮ ಒಂದು ಪ್ರೀತಿಯ ಒಡನಾಟ, ಬೈಕಾಡಿ ಕುಟುಂಬ ಮತ್ತು ನಾವು ಪ್ರತಿಯೊಂದು ವಿಷಯದಲ್ಲಿ ಕೂಡ ಪರಸ್ಪರ ಮಾತಾಡಿ, ವಿಮರ್ಶೆ ಮಾಡಿ, ಚರ್ಚಿಸಿ ಯಾವುದೇ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದೆವು. ನಮ್ಮ ಮನೆಯಲ್ಲಿ ವರ್ಷಂಪ್ರತಿ ಜರುಗುವ ಸತ್ಯನಾರಾಯಣ ಪೂಜೆಯ ಸಂದರ್ಭದಲ್ಲಿ ಸಾಧಕರನ್ನು ಗುರುತಿಸುವಾಗ ಬೈಕಾಡಿಯವರೇ ನಿರೂಪಣೆ ಮಾಡಬೇಕು. ಅವರು ಒಳ್ಳೆಯ ನಿರೂಪಕರು ಹೌದು, ನಾಟಕಕಾರನೂ ಹೌದು, ಅಭಿನಯಿಸುವವರೂ ಹೌದು ನಾಟಕದಲ್ಲಿ.
ಹೀಗೆ ಇರ್ತಾ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದರು. ಕೊನೆಯದಾಗಿ 2015ನೇ ಇಸವಿಯಲ್ಲಿ ಮನೆಗೆ ಬಂದು ಭಾಳ ಸಲ ಇಬ್ಬರು ಕೂಡ ದಂಪತಿಗಳು ನನಗೊಂದು ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ಕೇಳಿಕೊಂಡರು. ಬೇಡ ಅಂತ ಎಷ್ಟು ಹೇಳಿದರೂ ಕೇಳದೆ ಒತ್ತಾಯಪೂರ್ವಕವಾಗಿ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡು ಅಭಿನಂದನಾ ಗ್ರಂಥವನ್ನು ರಚಿಸಿ ತನ್ಮೂಲಕ ನನ್ನ ಏನೋ ಕಿಂಚಿತ್ ಸಾಧನೆಯನ್ನು ಸಮಾಜಕ್ಕೆ ತೋರಿಸಿಕೊಟ್ಟು ಒಂದು ದತ್ತಿನಿಧಿ, ನನ್ನ ಹೆಸರಲ್ಲಿ ಒಂದು ದತ್ತಿನಿಧಿಯನ್ನು ಮಾಡಿ ಆ ಸಮಾರಂಭದಲ್ಲಿ ಉಳಿದ ಮೊತ್ತ ಮತ್ತು ಅದಕ್ಕೆ ಸೇರಿಸಿ SSLCಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಪ್ರಥಮ ಬಂದ ಹುಡುಗಿಗೆ ಆ ದತ್ತಿನಿಧಿಯ ಬಡ್ಡಿಯಿಂದ ಸನ್ಮಾನ ಮಾಡಬೇಕು, ಸಹಕಾರ ಮಾಡಬೇಕು ಎನ್ನುವ ಭಾವನೆಯಿಂದ ಅದೊಂದು ಚಿರಕಾಲ ನಾನು ಸತ್ತರೂ ಅದು ಉಳಿಯುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಬೈಕಾಡಿಯವರು. ಅವರನ್ನು ಹೇಗೆ ಮರೆಯಲಿ? ಬೈಕಾಡಿ ಎನ್ನುವುದು ಒಂದು 3 ಅಕ್ಷರ ಇವತ್ತು ಉರ್ವದಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲೇ ಚಿರಪರಿಚಿತ. ಬಂಧುಗಳೇ, ಏನೇ ಆಗಲಿ ಅಗಲಿದ ಆ ದಿವ್ಯ ಚೇತನಕ್ಕೆ ಶಾಂತಿಯನ್ನು ಕೋರಿ ಇವತ್ತು ಈ 3 ಸಂಸ್ಥೆಗಳು ಒಟ್ಟಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ರಂಗಸ್ಪಂದನ ನಮ್ಮ VG ಪಾಲ್ರ ಸಂಚಾಲಕತ್ವದಲ್ಲಿ ಅದು ಮುನ್ನಡೀತಾ ಇದೆ. ಸಾಂಸ್ಕೃತಿಕ ರಂಗಚಿತ್ತಾರ ಒಳ್ಳೆಯ ಹೆಸರು. ಬೈಕಾಡಿಯವರಿಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹಳಷ್ಟು ಒಲವು ಇತ್ತು. ಇದು 3 ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಸಂಸ್ಕೃತಿ, ಸಂಸ್ಕಾರ ಅಂಥೇಳಿ. ಅದು ಬೈಕಾಡಿಯವರ 2 ಕಣ್ಣುಗಳಿದ್ದ ಹಾಗೆ. ಅವರಲ್ಲಿ ಸಂಸ್ಕೃತಿ ಇತ್ತು, ಸಂಸ್ಕಾರವೂ ಇತ್ತು. ಅವರ ಮಕ್ಕಳಿಗೆ ಕಲಿಸಿಕೊಟ್ಟಿದ್ದರು. ಇವತ್ತಿಗೂ ಆ ಮಕ್ಕಳು ಉಳಿಸಿಕೊಂಡಿದ್ದಾರೆ. ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿ ಇವತ್ತು ಭಜನೆಯ ಮೂಲಕ ಕಾರ್ಯಕ್ರಮ ಆರಂಭ ಆಯಿತು. ಭಜನೆ ಮಾಡೋದಂದರೆ ರಾಗಯುಕ್ತವಾಗಿ ತಾಳ ಲಯಬದ್ಧವಾಗಿ ಹಾಡುವ ತನ್ನ ಹೆಂಡತಿಯ ಜೊತೆಯಲ್ಲಿ ಕುಳಿತು ತಾಳ ಹಾಕಿಕೊಂಡು ಭಜನೆಯನ್ನು ಆಲಿಸುವ ಬೈಕಾಡಿಯವರು. ಎಲ್ಲಿಯೇ ರತ್ನಕ್ಕನ ಹಾಡು ಇದ್ದರೆ, ಭಜನೆ ಇದ್ದರೆ ಅಲ್ಲಿ ಬಂದು ತಾಳ ಹಾಕಿ ತಲೆದೂಗುತ್ತಾ ಪ್ರೇರಣೆ ನೀಡ್ತಾ ಇದ್ದವರು ಬೈಕಾಡಿಯವರು. ಸ್ನೇಹಿತರೆ, ಅವರ ಬಗ್ಗೆ ಎಷ್ಟು ಹೇಳಬೇಕಂದ್ರೆ ಖಂಡಿತ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯವೇ ಇಲ್ಲ. ಅಷ್ಟು ಉಂಟು ಅವರ ಬಗ್ಗೆ ಹೇಳಲಿಕ್ಕೆ. ಆದ್ದರಿಂದ ಹೆಚ್ಚು ಮಾತನಾಡದೆ ತಮಗೆಲ್ಲ ಗೊತ್ತಿದ್ದ ವಿಚಾರ, ಬೈಕಾಡಿಯವರು ಯಾರು, ಏನು, ಹೇಗೆ, ಎಂಥ ಮನುಷ್ಯ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಅದನ್ನು ಮತ್ತೆ ಪುನಃ ಉಚ್ಚರಿಸುವಂಥ ಅಗತ್ಯ ಇಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಮುನ್ನಡೆಯುವುದು, ಅವರ ಅಪೇಕ್ಷೆ ಏನಿತ್ತು, ಇಷ್ಟ ಏನಿತ್ತು, ಅದನ್ನು ಮುನ್ನಡೆಸಿಕೊಂಡು ಹೋಗುವಂತಹದ್ದು ಬಹಳ ಮುಖ್ಯವಾದದ್ದು ಅಂತ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ದೀಪ ಪ್ರಜ್ವಲನೆ ಮಾಡಬೇಕು ಅಂತ ಕೇಳಿಕೊಂಡ್ರು. ಬಹುಶಃ 1-2 ವರ್ಷದಿಂದ ನಾನು ಯಾವುದೇ ವೇದಿಕೆಯ ಮೇಲೆ ಹೋಗಲಿಲ್ಲ. ಇರಲಿ ಅಂತ ಒಪ್ಕೊಂಡು ಬಂದೆ. ಅವರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ನಮ್ಮದು ಏನು ಸಹಾಯ ಇದೆ, ಕಿಂಚಿತ್ ಸೇವೆ ಇದೆ, ಅದನ್ನು ನಾವು ಮಾಡುವ. ಇವತ್ತು VG ಪಾಲ್ರವರು ಹಾಕಿಕೊಂಡಂಥ ಈ ಕಾರ್ಯಕ್ರಮ ನಿಜವಾಗಿಯೂ ಅವರ ಆತ್ಮಕ್ಕೆ ತೃಪ್ತಿ ತರಬಹುದು, ಸಂತೋಷ ಆಗಬಹುದು ಅಂತ ಹೇಳ್ತಾ, ಇವತ್ತು ಇನ್ನಿಬ್ಬರು ಶುಭ ನುಡಿಯಲಿಕ್ಕಿದ್ದಾರೆ ಇಲ್ಲಿ. ಆದ್ದರಿಂದ ದೀರ್ಘವಾಗಿ ಮಾತನಾಡದೆ ನನಗೆ ಕೊಟ್ಟಂಥ ಈ ಒಂದು ಅವಕಾಶ, ಇದನ್ನು ಸಂತೋಷವಾಗಿ ಸ್ವೀಕರಿಸಿ ಬೈಕಾಡಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ನನ್ನೆರಡು ಮಾತುಗಳಿಗೆ ವಿರಾಮವಿದ್ದೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ತಮಗೆ ಧನ್ಯವಾದಗಳು ಮೇಡಮ್. ಶ್ರೀ KP ಮಂಜುನಾಥ್ ಸಾಗರ್, ಅಧ್ಯಕ್ಷರು, ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಸಮಿತಿ, ಹೃದಯವಾಹಿನಿ ಪತ್ರಿಕೆಯ ಸಂಪಾದಕರು, ಸದಾ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಂಸ್ಕೃತಿಯ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ನಾಡು ನುಡಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಕಾರ್ಯಕ್ರಮವನ್ನುದ್ದೇಶಿಸಿ 2 ಮಾತನಾಡಬೇಕಾಗಿ ವಿನಂತಿ. ವೇದಿಕೆಯ
ಮುಂಭಾಗದಲ್ಲಿರುವ ಕಲಾಸಕ್ತರೇ, ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ, ಇಂದು ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ರಂಗಸ್ಪಂದನ ಮಂಗಳೂರು ಇವರ ಸಂಯುಕ್ತ ಆಯೋಜನೆಯಲ್ಲಿ ಬೈಕಾಡಿ ಪ್ರತಿಷ್ಠಾನ ರಿಜಿಸ್ಟ್ರಾರ್ ಮಂಗಳೂರು ಇವರ ಸಹಕಾರದೊಂದಿಗೆ ವೈವಿಧ್ಯಮಯ ರಂಗ ಸಂಭ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಗಣ್ಯರಾದ ಶ್ರೀಮತಿ ಕೆ ರೋಣಿಯವರೇ ಹಾಗೂ ಮತ್ತೋರ್ವ ಗಣ್ಯರಾದ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರೇ ಹಾಗೂ ಆಯೋಜಕ ಸಂಸ್ಥೆಯ ಮುಖ್ಯಸ್ಥರಾದ ವಿ ಜಿ ಪಾಲ್ ಅವರೇ ಮತ್ತು ರತ್ನಾವತಿ ಜೆ ಬೈಕಾಡಿಯವರೇ, ವಂದನೆಗಳು ತಮಗೆಲ್ಲರಿಗೂ. ನಾನು ಭಾಷಣಕಾರನಲ್ಲ, ಆದರೆ ಸಂಘಟಕ. ಸಾಕಷ್ಟು ಕಾರ್ಯಕ್ರಮಗಳನ್ನು ಮಂಗಳೂರು, ಹೊರ ರಾಜ್ಯ, ಹೊರದೇಶಗಳಲ್ಲಿ ಆಯೋಜಿಸಿದ ಅನುಭವ ಇದೆ. ನನಗೆ ಜನಾರ್ದನ ಬೈಕಾಡಿಯವರು ಒಡನಾಡಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಅವರ ಸ್ನೇಹಿತರೊಂದಿಗೆ ನಾನು ಆಗಾಗ ಅವರನ್ನು ಭೇಟಿಯಾಗ್ತಾ ಇದ್ದೆ. ಅವರ ಸಂಬಂಧಿಕರ ಮನೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿದ್ದರಿಂದ ಸಾಕಷ್ಟು ಸಾರಿ ಭೇಟಿಯಾಗ್ತಾ ಇದ್ದೆವು. ಅವರು ಒಬ್ಬ ಸೌಜನ್ಯ ಮೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರಿಗೆ ಪರಿಪೂರ್ಣ ವ್ಯಕ್ತಿಯಲ್ಲಿ ಇರಬೇಕಾದ ಗುಣಾಂಶಗಳು ಎಲ್ಲವೂ ಇದ್ದವು. ಅವರು ಓರ್ವ ಪರಿಪೂರ್ಣ ವ್ಯಕ್ತಿಯಾಗಿದ್ದರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂಥ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅವರನ್ನು ಸ್ಮರಿಸುವ ಈ ಕಾರ್ಯಕ್ರಮ ಇಷ್ಟು ಬೇಗ ಬರಬಾರದಿತ್ತು, ನಿಜಕ್ಕೊಂದು ದುರದೃಷ್ಟಕರ. ಹಾಗಾಗಿ ಈ ಸಂದರ್ಭದಲ್ಲಿ ಅವರ ಸಾಹಿತ್ಯ ಕ್ಷೇತ್ರದ ಕೊಡುಗೆಯನ್ನು ಸ್ಮರಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ತಮಗೆ ಧನ್ಯವಾದಗಳು ಸರ್. ಭಾವನೆಗಳಿಗೂ ಮಾನವನಿಗೂ ನಿಕಟವಾದ ಸಂಬಂಧವಿದೆ. ಮನಸ್ಸಿನ ಭಾವನೆಗಳು ಮೂರ್ತರೂಪ ತಾಳಿ ರಾಗ ತಾಳ ಲಯಬದ್ಧವಾಗಿ ಹೊರಹೊಮ್ಮಿದಾಗ ಭಾವಗೀತೆಗಳು ಸೃಷ್ಟಿಯಾಗುತ್ತವೆ. ಇದೀಗ ಭಾವಗೀತೆ ಇಂಚರ ತಂಡದವರಿಂದ. ತುಳು ಭಾವಗೀತೆ, ರಚನೆ ಪಾಲ್ತಾಡಿ ರಾಮಕೃಷ್ಣಾಚಾರ್. ಜನ್ಮೋ ಜನ್ಮೋ ಪುಟ್ಟೋಡೆ ತುಳುವ ನಾಡದ ಮಣ್ಣಡೆ ಧರ್ಮೋ ಕರ್ಮೋಗು ಇಂಬು ಕೊರ್ಪಿನ ಕೊಲ್ಲ ಕಂಠದಾರಂತಡೆ ಜನ್ಮೋ ಜನ್ಮೋಗು ಪುಟ್ಟೋಡೆ ತುಳುವ ನಾಡದ ಮಣ್ಣಡೆ
ನರ್ಮೋ ಕರ್ಮೋಗು ಇಂಬು ಕೊರ್ಪಿನ ಪುಲ್ಲ ಕಂಡದಾರಂತಡೆ ಜನ್ಮೋ ಜನ್ಮೋಗು ಹುಟ್ಟೋಡೇನಿ ತುಳುವ ನಾಡದ ಮಣ್ಣಡೆ ತುಳುವ ನಾಡದ ಮಣ್ಣಡೆ ತುಳುವ ನಾಡದ ಮಣ್ಣಡೆ. ಬಹಳ ಸುಮಧುರವಾಗಿ ಹಾಡಿದ ಇಂಚರ ತಂಡಕ್ಕೆ ಧನ್ಯವಾದಗಳು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ವಿದ್ಯಾರ್ಥಿಗಳ ಏಳಿಗೆಗಾಗಿ ದುಡಿಯುವ ಏಕೈಕ ವೃತ್ತಿ ಶಿಕ್ಷಕ ವೃತ್ತಿ. ವೃತ್ತಿಯಲ್ಲಿ ನಿವೃತ್ತರಾಗಿರುವ ಬೆಸೆಂಟ್ ಮಹಿಳಾ ಕಾಲೇಜು ಮಂಗಳೂರಿನ ನಿವೃತ್ತ ಪ್ರಾಧ್ಯಾಪಕರು, ಸಾಹಿತಿ, ಲೇಖಕಿ, ಕವಯತ್ರಿ, ಸಾಹಿತ್ಯ ಸಂಸ್ಕೃತಿಯ ಸಂಘಟಕಿ, ಅನೇಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿರುವ, ಮಹಿಳಾ ಜಾಗೃತಿಯ ಕುರಿತು ಅಧಿಕೃತವಾಗಿ ಮಾತನಾಡಬಲ್ಲ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರು ಕಾರ್ಯಕ್ರಮದ ಕುರಿತು ಶುಭ ನುಡಿಗಳನ್ನಾಡಬೇಕಾಗಿ ವಿನಂತಿಸುತ್ತೇನೆ. ಆತ್ಮೀಯ ಸಹೃದಯ ಬಂಧುವರ್ಗವೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನನ್ನ ಪ್ರೀತಿಯ ಅಕ್ಕ ರೋಹಿಣಿ ಮೇಡಮ್ರವರೇ, ಅದೇ ರೀತಿಯಲ್ಲಿ ಸಂಸ್ಕೃತಿ ಮಂಜುನಾಥ ಸರ್ ಅವರೇ, ಮಾತ್ರವಲ್ಲ ಇತ್ತೀಚೆಗೆ ನನಗೆ ಅತ್ಯಂತ ಆತ್ಮೀಯರಾಗಿ ನನ್ನೊಂದಿಗೆ ನಾನು ಅವರು ಒಟ್ಟಿಗೆ ಎಲ್ಲಿಗೆ ಹೋಗೋದಿದ್ರೂ ನಾವು ಒಟ್ಟಿಗೆ ಹೋಗ್ತಾ ಇದ್ದೇವೆ, ಬಹಳಷ್ಟು ಆತ್ಮೀಯರಾದವರು ರತ್ನರವರು. ರತ್ನಾವತಿ ಬೈಕಾಡಿ ಎನ್ನುವುದಕ್ಕಿಂತಲೂ ಅವರು ನನಗೆ ಅತ್ಯಂತ ಆತ್ಮೀಯ ರತ್ನಕ್ಕರವರು. ಇವತ್ತು ನಾನಿಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ ಬಹುಶಃ ಅವರಿಗೆ ನನ್ನ ಮೇಲೆ ಇರುವಂತಹ ಅಭಿಮಾನ, ಪ್ರೀತಿ ಇದೆಲ್ಲವೂ ಕಾರಣ ಎಂದು ನಾನು ಭಾವಿಸಿಕೊಳ್ತೇನೆ. ಇಂದಿನ ಈ ವಿಶೇಷವಾದಂತಹ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಭಾವುಕ ಕಾರ್ಯಕ್ರಮವೂ ಹೌದು. ಸಾಂಸ್ಕೃತಿಕ ರಂಗಚಿತ್ತಾರ ಎನ್ನುವ ಹೆಸರಿನೊಂದಿಗೆ ಅದ್ಭುತವಾಗಿ ಸಂಘಟಿತವಾದಂತಹ ಒಂದು ಸಂದರ್ಭವಿದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅದೇ ರೀತಿಯಲ್ಲಿ ರಂಗಸ್ಪಂದನ ವಿ ಜಿ ಪಾಲ್ರವರ ನೇತೃತ್ವದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅವರಿಗಾಗಲೇ ಎಲ್ಲವನ್ನೂ ಹೇಳಿಕೊಂಡರು. ಇನ್ನೂ ಅವರು ಬಹಳಷ್ಟು ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ, ನಡೆಸಲಿಕ್ಕಿದ್ದಾರೆ ರಂಗಸ್ಪಂದನದ ಹಿನ್ನೆಲೆಯಿಂದ. ಅಲ್ಲಿ ಆ ವಿಶೇಷವಾದ ಮುತುವರ್ಜಿಯಿಂದ ನಡೆಸ್ತಿರುವಂತಹ ರಂಗಸ್ಪಂದನ ಸಂಸ್ಥೆ, ಹಾಗೆ ನಮಗೆಲ್ಲರಿಗೂ ಆತ್ಮೀಯರಾಗಿದ್ದ, ನಮ್ಮ ನಾಡು ಕಂಡಂತಹ ಅಪ್ರತಿಮ ಅಭೂತಪೂರ್ವ ವ್ಯಕ್ತಿ ಬೈಕಾಡಿ ಜನಾರ್ದನ ಆಚಾರ್ಯವರ ಸ್ಮರಣೆಯಿಂದ, ಬೈಕಾಡಿ ಪ್ರತಿಷ್ಠಾನ ಎನ್ನುವ ಹೆಸರಿನಿಂದ ಅವರ ಪ್ರೀತಿಯ ಪತ್ನಿ, ಮಕ್ಕಳು ಸೇರಿಕೊಂಡು ಈ ರೀತಿಯ ಒಂದು ವಿಶೇಷವಾದ ಸಂಘಟನೆಯನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲವೂ ಸೇರಿಕೊಂಡು ಸಾಂಸ್ಕೃತಿಕ ರಂಗಚಿತ್ತಾರ ಎನ್ನುವ ಹೆಸರಿನ ಈ ಒಂದು ವೈವಿಧ್ಯಮಯ ಕಾರ್ಯಕ್ರಮ ರಂಗದ ಮೇಲೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಎಲ್ಲ ರೀತಿಯ ಶುಭವನ್ನು ಅವರಿಗೆ ಕೋರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವೂ ಕೂಡ, ಒಬ್ಬ ಇಬ್ಬರ ಕರ್ತವ್ಯ ಅಲ್ಲ, ಎಲ್ಲರ ಕರ್ತವ್ಯವೂ ಕೂಡ. ಬೈಕಾಡಿಯವರ ಬಗ್ಗೆ ರೋಹಿಣಿ ಮೇಡಮ್ ಬಹಳಷ್ಟು ಭಾವುಕರಾಗಿ ಮಾತನಾಡಿದರು. ಬೈಕಾಡಿ ಎಂದು ಹೇಳಿದ ಕೂಡಲೇ ಮೇಡಮ್ ಹೇಳಿದ ಹಾಗೆ ಒಂದು ಊರಿಗೆ ಹೆಸರು ಬಂತು ಅವರಿಂದ. ಮಾತ್ರ ಅಲ್ಲ, ದಕ್ಷಿಣ ಕನ್ನಡಕ್ಕೆ, ಅದು ಮಂಗಳೂರಿಗೆ, ಅದು ಕೆನರಾ ಶಾಲೆಗೆ, ಅದು ನಮ್ಮ ಬೆಸೆಂಟ್ ಶಾಲೆಗೆ, ಬೆಸೆಂಟ್ ಕಾಲೇಜಿಗೆ, ಬೆಸೆಂಟ್ ಸಂಸ್ಥೆಗೆ ಹೆಸರು ಬರಲಿಕ್ಕೆ ಒಂದು ಕಾರಣಕರ್ತರಾದವರು ಬೈಕಾಡಿಯವರು. ನಮಗೂ ಅವರಿಗೂ ಅವರ ಹೆಂಡತಿಗೂ ಎಲ್ಲರಿಗೂ ಅದೊಂದು ರೀತಿಯ ಭಾವನಾತ್ಮಕವಾದಂತಹ ಸಂಬಂಧ ಇದೆ. ಬೈಕಾಡಿಯವರು ಅಂತ ಹೇಳಿದರೆ ಮೇಡಮ್ ಹೇಳಿದಾಗ ಅವರನ್ನು ಬೈಕಾಡಿ ಎಂದೇ ಕರೆಯುವುದು. ಯಾಕಂದರೆ ಎಷ್ಟೋ ಕೆಲವರಿಗೆ ಬಹುಶಃ ಅವರ ಹೆಸರು ಜನಾರ್ದನ ಆಚಾರ ಎಂದೇ ಗೊತ್ತಿರಲಿಕ್ಕಿಲ್ಲ, ಬೈಕಾಡಿ ಎಂದೇ ಅವರನ್ನು ಗುರುತಿಸಲ್ಪಡುವುದು. ಅವರು ಗುರುತಿಸಲ್ಪಡುವುದೇ ಹಾಗೆ. ಆ ಒಂದು ಹೆಸರಿನ ಹಿಂದೆ, ಆ 3 ಅಕ್ಷರಗಳ ಹಿಂದೆ ಸಂಸ್ಕೃತಿ ಇದೆ, ಶಿಕ್ಷಣ ಇದೆ. ಎಲ್ಲವೂ ಆ ಪದಗಳ ಹಿಂದೆ, ಆ 3 ಪದಗಳಲ್ಲಿ ಇದು ಕೂಡ ಸೇರಿಕೊಂಡದ್ದನ್ನು ನಾವು ಕಂಡುಕೊಳ್ತೇವೆ. ಅಂತಹ ಒಂದು ವಿಭಿನ್ನ ವ್ಯಕ್ತಿತ್ವ ಅವರದು. ನನಗಂತೂ ಬೈಕಾಡಿ ಸರ್ ಎನ್ನುವಾಗ ಕಾಣುವುದು ಯಾವತ್ತೂ ನಮ್ಮ ಸಂಸ್ಥೆಯ ಮುಂದೆ ಅವರು
ತಮ್ಮ ಸ್ಕೂಟರ್ ಇಟ್ಟು ತಮ್ಮ ಪ್ರೀತಿಯ ಪತ್ನಿಯನ್ನು ಕರೆದುಕೊಂಡು ಬರಲಿಕ್ಕೆ ಹೋಗುತ್ತಿದ್ದಂತಹ ಆ ಸಂದರ್ಭ ಬಹಳ ಹಿಂದಿನಿಂದ, ಬಹಳ ವರ್ಷಗಳ ಹಿಂದಿನಿಂದ ನಾನು ಅದನ್ನು ಕಾಣ್ತಾ ಇದ್ದೆ. ಆಗ ಆ ನಗು ಮುಖ ಇದೆ ಅಲ್ಲ, ಅವರ ಒಂದು ನಗು ಯಾವತ್ತೂ ಆ ಮುಖದಿಂದ ಮಾಸಿ ಹೋದದನ್ನು ನಾನು ಕಾಣಲೇ ಇಲ್ಲ. ಯಾವತ್ತೂ ನಗು, ಪ್ರತಿ ಸಂದರ್ಭದಲ್ಲೂ ಕೂಡ ಆ ನಗುವಿನ ಒಳಗೆ, ಆ ಮಾತಿನ ಒಳಗೆ ಪ್ರೀತಿ ಎನ್ನುವಂತಹದ್ದು, ಅಭಿಮಾನ ಎನ್ನುವಂತಹದ್ದು ತುಂಬಿ ತುಳುಕುವಂತಹ ಒಂದು ವ್ಯಕ್ತಿತ್ವ ಅದು. ಬಹುಶಃ ಅಂತಹ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಅಪೂರ್ವವಾದದ್ದು, ಎಲ್ಲರಿಗೂ ಆಗುವಂತಹ ಕೆಲಸವೂ ಅಲ್ಲ. ಅವರು ಒಬ್ಬ ಸಾಮಾನ್ಯ ಶಿಕ್ಷಕನಾಗಿ ಮಾಡಬೇಕಾದಂತಹ ಕೆಲಸವನ್ನೆಲ್ಲ ಮಾಡಿದ್ದು. ಶಿಕ್ಷಕರು ಅದೆಷ್ಟೋ ಇದ್ದಾರೆ, ನಮ್ಮಲ್ಲಿ ಎಷ್ಟು ಜನರು ಶಿಕ್ಷಕರಿದ್ದಾರೆ, ಆದರೆ ಎಷ್ಟು ಮಂದಿ ಅವರ ಹಾಗೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಕೊಡುಗೆಯನ್ನು ಕೊಟ್ಟವರಿದ್ದಾರೆ. ಯಾವ ಕ್ಷೇತ್ರವೂ ಕೂಡ ಅವರು ಮುಟ್ಟದ್ದು ಇಲ್ಲ ಎಂದು ಹೇಳಿಕೊಳ್ಬೋದು. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಬೈಕಾಡಿ ಸರ್ ಮುಟ್ಟದಂತಹ ಕ್ಷೇತ್ರವೇ ಇಲ್ಲ. ನಾನವರನ್ನು ಕಂಡುಕೊಂಡದ್ದು, ನಿಜವಾಗಿ ಅವರನ್ನು ಕಂಡದ್ದು ಯಾವಾಗ ಎಂದು ಹೇಳಿದರೆ ಸುಮಾರು 1991 ಕಾಲಘಟ್ಟ. ನನ್ನ ಮಗಳು 5ನೇ ತರಗತಿಗೆ ಕೆನರಾ ಶಾಲೆಗೆ ಸೇರಿದಂತಹ ಕಾಲಘಟ್ಟ. ಆಗ ಮೊದಲಿಗೆ ನಾನು ಅವರನ್ನು ಸ್ಕೂಲ್ ಡೇ ಟೈಮಲ್ಲಿ, ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅವರು MC ಮಾಡಿದ್ದು. ನನ್ನ ಪತಿ ಇವತ್ತೂ ಕೂಡ ಹೇಳ್ತಾರೆ ಜನಾರ್ದನ ಬೈಕಾಡಿ ಸರ್ ಮಾಡಿದ ರೀತಿಯ MC ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು. ಇವತ್ತು ಕೂಡ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅದನ್ನು ಅವರು ನೆನಪಿಟ್ಕೊಂಡಿದ್ದಾರೆ. ಇವತ್ತು ನಾವು ಕೂಡ ಅದನ್ನು ಯಾವತ್ತೂ ನೆನಪಿಟ್ಕೊಳ್ತಾರೆ. ಬಹುಶಃ ಆ ಕೆನರಾ ಶಾಲೆಯಲ್ಲಿ ಎಷ್ಟೊಂದು ಮಂದಿ ವಿದ್ಯಾರ್ಥಿಗಳು ಅವರಿಂದ ವಿದ್ಯಾದಾನವನ್ನು ಪಡೆದುಕೊಂಡಿದ್ದರೋ ಅವರೆಲ್ಲರ ಮನಸ್ಸಿನ ಒಳಗೂ ಕೂಡ ಸ್ಥಿರವಾಗಿ ನಿಲ್ಲುವಂತಹ ಒಬ್ಬ ಶಿಕ್ಷಕ ಅಂತ ಹೇಳಿದರೆ ಅದು ಬೈಕಾಡಿ ಸರ್ ಒಬ್ಬರೇ ಆಗಿರಬೇಕು. ಬೇರೆ ಯಾರಿಗೂ ಅಂತಹ ಒಂದು ಸ್ಥಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರೀತಿ, ಆ ನಗು, ಆ ಮಕ್ಕಳನ್ನು ಕಾಣುವಂತಹ ರೀತಿ, ಇದೆಲ್ಲವೂ ಕೂಡ ಒಬ್ಬ ಶಿಕ್ಷಕನಾದವನಿಗೆ ಇರಬೇಕಾದಂತಹ ಎಲ್ಲ ಯೋಗ್ಯತೆಗಳನ್ನು ಪಡೆದುಕೊಂಡಂತಹ ಒಬ್ಬ ವ್ಯಕ್ತಿ ಅವರು. ಅಂತಹ ಒಬ್ಬ ಅಭೂತಪೂರ್ವ ವ್ಯಕ್ತಿಯ ಹೆಸರಿನಲ್ಲಿ ಅವರನ್ನು ನಾವೀಗ ಕಳೆದುಕೊಂಡಿದ್ದೇವೆ. ಆ ದುಃಖ ನಮ್ಮಲ್ಲಿದೆ, ಅದೆಲ್ಲವೂ ನಮಗೆ ಗೊತ್ತು. ಅವರ ಆ ಪ್ರೀತಿ, ಆ ಅಭಿಮಾನ, ಅದನ್ನೆಲ್ಲವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಅವರ ಹೆಸರಿನಲ್ಲಿ ಇಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಅವರ ಕನಸುಗಳು ಏನಿದೆಯೋ ಅದೆಲ್ಲವನ್ನು ಮುಂದುವರಿಸಿಕೊಂಡು ಹೋಗುವಂತಹ ಈ ಬೈಕಾಡಿ ಪ್ರತಿಷ್ಠಾನದ ಪ್ರತಿಯೊಬ್ಬರೂ ಇದ್ದಾರಲ್ಲ, ಇವರಿಗೆಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ವ್ಯಕ್ತಿ ಇಂದು ಇರುತ್ತಾನೆ, ನಾಳೆ ಹೋಗುತ್ತಾನೆ, ಅದೇನು ದೊಡ್ಡ ವಿಷಯ ಅಲ್ಲ. ಮನುಷ್ಯರು ಎಲ್ಲರೂ ಪ್ರತಿಯೊಬ್ಬನೂ ಕೂಡ ಬಂದವನು ಹೋಗಲೇಬೇಕು. ಆದರೆ ಅವನು ಬಂದು ಏನು ಮಾಡಿದ ಅದು ಬಹಳ ಮುಖ್ಯವಾದಂತಹ ವಿಷಯ. ನೆನಪಿಗೆ ಏನು ಇಟ್ಟು ಹೋದ. ಬದುಕು ಎನ್ನುವುದು ಯಾವತ್ತೂ ಅಶಾಶ್ವತವಾದದ್ದು. ನಾವು ಬದುಕಿಗೆ ಬಂದ ಮೇಲೆ ಇವತ್ತಲ್ಲ ನಾಳೆ ಹೋಗಲೇಬೇಕಾದದ್ದು, ಅದು ಕರ್ಮ, ನಮ್ಮ ಧರ್ಮ ಕರ್ಮ ಎಲ್ಲವೂ ಹೌದು. ಆದರೆ ಬಂದಂತಹ ವ್ಯಕ್ತಿ ತಾನು ಹೋಗುವಂತಹ ಆ ಕಾಲಘಟ್ಟದವರೆಗೆ ತನ್ನ ಜೀವನದ ಆ ಒಂದು ಕಾಲಘಟ್ಟ ಇದೆ ಅಲ್ಲ, ಎಲ್ಲಿಯವರೆಗೆ ಅವನ ಕಾಲಘಟ್ಟ ಇದೆಯೋ ಅಲ್ಲಿಯವರೆಗೆ ಅವನು ಏನನ್ನು ಸಾಧಿಸಿದ್ದಾನೆ, ಅನಂತರ ಅವನು ಏನು ಕೊಟ್ಟು ಹೋಗಿದ್ದಾನೆ, ಅದನ್ನು ಎಷ್ಟರ ಮಟ್ಟಿಗೆ ನಾವು ಸ್ಮರಣೆಯಲ್ಲಿ ಇಟ್ಟುಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನು ಕೊಡುತ್ತೇವೆ, ಅದು ಬಹಳ ಮುಖ್ಯವಾದದ್ದು. ಆದ್ದರಿಂದ ಅಂತಹದ್ದನ್ನು ಅವರು ಕೊಟ್ಟು ಹೋಗಿದ್ದಾರೆ. ಅದನ್ನು ಮುಂದಿನ ಜನಾಂಗಕ್ಕೆ ತಲುಪಿಸುವಂತಹ ಕೆಲಸವನ್ನು ಬೈಕಾಡಿ ಪ್ರತಿಷ್ಠಾನ ಮಾಡ್ತಾ ಇದೆ. ಇದಕ್ಕಿಂತ ಮಿಗಿಲಾದಂತಹ ಒಂದು ಸ್ಮರಣೆ ಬೇರೆ ಯಾವುದೂ ಇಲ್ಲ. ಅಂತಹ ಸ್ಮರಣೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವಂತಹ ಬೈಕಾಡಿ ಪ್ರತಿಷ್ಠಾನದ ಪ್ರತಿಯೊಬ್ಬರಿಗೂ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ರಂಗ ಚಿತ್ತಾರ ಎನ್ನುವ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕನ್ನಡ ಸಂಸ್ಕೃತಿ ಇಲಾಖೆ, ರಂಗಸ್ಪಂದನ ಹಾಗೂ ಬೈಕಾಡಿ ಪ್ರತಿಷ್ಠಾನ, ಈ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲಿ. ಬೈಕಾಡಿಯಂತಹವರ ಆ ಆತ್ಮಕ್ಕೆ, ಆ ವಿಶಿಷ್ಟವಾದ ಆತ್ಮಕ್ಕೆ
ಅವರು ಎಲ್ಲೋ ಇದ್ದುಕೊಂಡು ಖಂಡಿತವಾಗಿಯೂ ನಮ್ಮನ್ನು ನೋಡ್ತಾ ಇದ್ದಾರೆ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸಿನ್ನನು ಎಂದು ನ್ಯೂಮನ್ ಕವಿಯ ಕೃತಿಯನ್ನು BMC ಅವರು ಅನುವಾದ ಮಾಡಿಕೊಟ್ಟಿದ್ದಾರೆ. ಬಹಳ ಅದ್ಭುತವಾದಂತಹ ಆ ಗೀತೆಯನ್ನು ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಆ ಕರುಣಾಳುವಾದಂತಹ ಆ ಬೆಳಕು ಅವರು ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ಬೈಕಾಡಿ ಸರ್ ಅಂತ ಹೇಳಿದರೆ ಅದು ಒಂದು ಬೆಳಕಾಗಿ ನಮ್ಮನ್ನು ಸದಾಕಾಲ ಮುಂದಕ್ಕೆ ಕೊಂಡು ಹೋಗ್ತಾ ಇದೆ. ಆ ಬೆಳಕನ್ನು ನಾವು ಕೊಂಡು ಹೋಗ್ತಾ ಇದ್ದೇವೆ, ಆ ಬೆಳಕಿನಿಂದಲೇ ನಾವು ಮುಂದುವರಿಯುತ್ತಾ ಇದ್ದೇವೆ. ಆ ಸದಾಕಾಲ ಆ ಬೆಳಕು ನಮ್ಮ ಸಾಂಸ್ಕೃತಿಕ ರಂಗವನ್ನು, ನಮ್ಮ ಶಿಕ್ಷಣ ರಂಗವನ್ನು, ನಮ್ಮ ಕಲಾರಂಗವನ್ನು, ನಮ್ಮ ಸಂಸ್ಕಾರವನ್ನು ಎಲ್ಲವನ್ನು ಕೂಡ ಬೆಳಗಿಸ್ತಾ ಇರಲಿ. ಆ ಹಿನ್ನೆಲೆಯಲ್ಲಿ ಆ ಆತ್ಮಕ್ಕೆ ಯಾವತ್ತೂ ಕೂಡ ಈ ಎಲ್ಲ ಕಲಾರಂಗದವರ, ಸಾಂಸ್ಕೃತಿಕ ರಂಗದವರ ಎಲ್ಲರ ನಮನಗಳು ಕೂಡ ಸಲ್ಲುವಂತಾಗಲಿ ಎಂದು ಹೇಳುತ್ತಾ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ತಮಗೆ ಧನ್ಯವಾದಗಳು ಮೇಡಮ್. ನಮ್ಮ ಈ ಕಾರ್ಯಕ್ರಮದ ಆರಂಭವನ್ನು ಕುಣಿತ ಭಜನೆಯೊಂದಿಗೆ ನೆರವೇರಿಸಿಕೊಟ್ಟ ಸೌಜನ್ಯ ಮಹಿಳಾ ಮಂಡಳಿಗೆ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ಮುಂದೆ ಜನಪದ ನೃತ್ಯ ಕಾರ್ಯಕ್ರಮ ನೀಡಲಿರುವ ಉಪಾಸನಾ ತಂಡದ ಪ್ರತೀಕ್ಷಾ ಪ್ರಭು ಇವರಿಗೆ ಶ್ರೀಮತಿ KA ರೋಹಿಣಿ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಅಮರ್ ಸಿರಿಕುಲು ಎಂಬ ತುಳು ಗೀತನಾಟಕ ಪ್ರದರ್ಶಿಸಲಿರುವ ರಂಗ ಸುದರ್ಶನ ರಿಜಿಸ್ಟರ್ ಸಸಿಹಿತ್ಲು ತಂಡದ ಪರಮಾನಂದ ವಿ ಸಾಲಿಯಾನ್ ಇವರಿಗೆ ಶ್ರೀ KP ಮಂಜುನಾಥ್ ಸಾಗರ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಮತಿ KA ರೋಹಿಣಿ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ರತ್ನಾವತಿ ಜೆ ಬೈಕಾಡಿ ಅವರಲ್ಲಿ ವಿನಂತಿಸುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯರಾದ ಶ್ರೀ KP ಮಂಜುನಾಥ್ ಸಾಗರ್ ಮತ್ತು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರಿಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ರತ್ನಾವತಿ ಜೆ ಬೈಕಾಡಿ ಅವರಲ್ಲಿ ವಿನಂತಿಸುತ್ತೇನೆ. ಸಂಸ್ಕೃತಿ ಸಂಸ್ಕಾರ ರಂಗ ಸಂಭ್ರಮ ಕಾರ್ಯಕ್ರಮ ನಡೆಸಲು ಅವಕಾಶ ಮಾಡಿಕೊಟ್ಟ ರಂಗಸ್ಪಂದನದ ಸಂಚಾಲಕರಾದ VG ಪಾಲ್ ಇವರಿಗೆ ಬೈಕಾಡಿ ಪ್ರತಿಷ್ಠಾನದ ವತಿಯಿಂದ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಇದೀಗ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಬೈಕಾಡಿ ಪ್ರತಿಷ್ಠಾನಕ್ಕೆ ರಂಗಸ್ಪಂದನದ ವತಿಯಿಂದ ಗೌರವ ಪ್ರದಾನ. ಇಂದಿನ ಸಂಸ್ಕೃತಿ ಸಂಸ್ಕಾರ ರಂಗ ಸಂಭ್ರಮ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಮತಿ KA ರೋಹಿಣಿ, ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಶ್ರೀ KP ಮಂಜುನಾಥ್ ಸಾಗರ್ ಮತ್ತು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ,
ರಂಗಸ್ಪಂದನದ ಸಂಚಾಲಕರಾದ ವಿ.ಜಿ. ಪಾಲ್, ಬೈಕಾಡಿ ಪ್ರತಿಷ್ಠಾನದ ಅಧ್ಯಕ್ಷರಾದ ರತ್ನಾವತಿ ಜೆ. ಬೈಕಾಡಿ ಇವರಿಗೆ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳು. ಈಗ ಈ ವೇದಿಕೆಯನ್ನು ತೆರವುಗೊಳಿಸಬೇಕಾಗಿ ಅತಿಥಿಗಳಲ್ಲಿ ಕೇಳಿಕೊಳ್ಳುತ್ತೇನೆ. ಮುಂದೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿದೆ. कस्तूरिका कुंकुम चर्चिताय चित रजपुंज विचर्चिताय कृतस्मराय विकृतस्मराय नमः शिवाय च नमः शिवाय नमः शिवाय च नमः शिवाय ॐ नमः शिवाय शलत् क्वणत् कंकण नूपुराय अम्बा चलत् क्वणत् कंकण नूपुराय
भणिनूपुराय नटरा नटराज पादाब्ज रजत फणिनूपुराय हेमाङ्गदायै हेमाङ्गदायै भुजगाङ्गधाय नमः शिवाय च नमः शिवाय मन्दारमाला कलितल्लकायै कपालमालाङ्कित कंधरा कंदराय दिव्याबराय दिव्याबराय च दिगंबराय दिगंबराय नमः शिवाय च नमः शिवाय नमः शिवाय च नमः शिवाय प्रपंच सृष्टिस्थव नासिकाय समस्त संहारक तांडवाय जगज्जननियै च जगदेकपित्रे जगज्जननियै च जगदेकपित्रे नमः शिवाय च नमः शिवाय प्रदीप्त रत्नोज्ज्वल कुंडा महापल्लगभूषणाय शिवान्वितायै च शिवान्विताय नमः शिवाय च नमः शिवाय नमः शिवाय नमः
ಅದ್ಭುತವಾದ ನೃತ್ಯ ಪ್ರದರ್ಶನ ನೀಡಿದ ಅಕ್ಷತಾ ಬೈಕಾಡಿ ಇವರಿಗೆ ಧನ್ಯವಾದಗಳು. ಮನುಷ್ಯನ ಬದುಕಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿ ತಲೆಮಾರುಗಳಿಂದ ಮೌಖಿಕ ಸಂಪ್ರದಾಯದಲ್ಲಿ ಸಾಗಿ ಬಂದ ಪದ್ಯ ಮತ್ತು ಗದ್ಯ ವಿಷಯವೇ ಜಾನಪದ. ಈಗ ನಿಮ್ಮ ಮುಂದೆ ಟೀಮ್ ಉಪಾಸನದ ಪ್ರತೀಕ್ಷಾ ಪ್ರಭು ಮತ್ತು ತಂಡದವರಿಂದ ಜಾನಪದ ನೃತ್ಯ ಗೆಜ್ಜೆ ಮಾತಾಡುತ್ತಾವು. ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, 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 ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ತಾಯಿ ದೊಡ್ಡಮ್ಮನ ಪಟ್ಟೆಯ ನೊಗೆವಾರೆ, ಕಟ್ಟಿಲ್ಲವೆಂದ ಮಡಿವಾಳ ಗೆಜ್ಜೆ ಮಾತಾಡುತ್ತಾವೋ, ಕಟ್ಟಿಲ್ಲವೆಂದ ಮಡಿವಾಳ ಈ ಊರ, ಕಟ್ಟಿಲ್ಲವೆಂದ ಮಡಿವಾಳ ಈ ಊರ, ಹಿರಿಯ ಕೆಳಗೆ ಶಿವಗಂಗೆ ಗೆಜ್ಜೆ ಮಾತಾಡುತ್ತಾವೋ, ಹಿರಿಯ ಕೆಳಗೆ ಶಿವಗಂಗೆ ಗೆಜ್ಜೆ ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಹಬ್ಬದ ಮನೆ ಚಂದ ಇಬ್ಬರ ದನಿ ಚಂದ, ಉಪ್ಪೆದ್ದು ಹರಿವೋ ಒಳೆ ಚಂದ ಗೆಜ್ಜೆ ಮಾತಾಡುತ್ತಾವೋ, ಉಪ್ಪೆದ್ದು ಹರಿವೋ ಒಳೆ ಚಂದ ಗೆಜ್ಜೆ ಮಾತಾಡುತ್ತಾವೋ, ಉಪ್ಪೆದ್ದು ಹರಿವೋ ಒಳೆ ಚಂದ ದೊಡ್ಡಮ್ಮ, ಉಪ್ಪೆದ್ದು ಹರಿವೋ ಒಳೆ ಚಂದ ದೊಡ್ಡಮ್ಮ, ಉಪ್ಪಿನ ಬೆಳಕೆ ಬಲು ಚಂದ ಗೆಜ್ಜೆ ಮಾತಾಡುತ್ತಾವೋ, ಉಪ್ಪಿನ ಬೆಳಕೆ ಬಲು ಚಂದ ಗೆಜ್ಜೆ ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ.
ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಅದ್ಭುತವಾದ ನೃತ್ಯ ಪ್ರದರ್ಶನ ನೀಡಿ ಜನಪದ ಲೋಕಕ್ಕೆ ಕೊಂಡೊಯ್ದ ಪ್ರತೀಕ್ಷಾ ಪ್ರಭು ಮತ್ತು ತಂಡದವರಾದ ಸರಿತಾ, ಸವಿತಾ, ದೀಪ, ಗೀತಾ, ದೀಪಾ ದೇವಾಡಿಗ, ಅಂಜಲಿ, ಪಲ್ಲವಿ, ಗುಣವಂತಿ, ಲತಾ, ನಯನ, ನಿವೇದಿತಾ, ವೀಣಾ ಇವರಿಗೆ ಕಾರ್ಯಕ್ರಮದ ಪರವಾಗಿ ಅನಂತ ಕೃತಜ್ಞತೆಗಳು. ಇದೀಗ ಜನಪದ ಗೀತೆಯ ಮೂಲಕ ಮತ್ತೊಮ್ಮೆ ನಮ್ಮನ್ನು ಜನಪದ ಲೋಕಕ್ಕೆ ಕೊಂಡೊಯ್ಯಲಿದ್ದಾರೆ ಇಂಚರ ತಂಡ ಮಂಗಳೂರು. ನಿಮ್ಮ ಮುಂದೆ ಉತ್ತರ ಕರ್ನಾಟಕದ ಜನಪದ ಗೀತೆ ಅಣ್ಣ ಮಾದಯ್ಯ. ಅಣ್ಣ ಮಾದಯ್ಯ ಗಿಡು ಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜ ಕಣಿಯದು ಬನ್ನಿ ಮಾದಯ್ಯ. ಅಣ್ಣ ಮಾದಯ್ಯ ಗಿಡು ಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜ ಕಣಿಯದು ಬನ್ನಿ ಮಾದಯ್ಯ. ನಿಮ್ಮ ಎಣ್ಣೆ ಮಜ್ಜ ಕಣಿಯದು ಬನ್ನಿ ಮಾದಯ್ಯ. ಆಲಂಬಾಡಿಯಿಂದ ಬಂದ ಹಾಲು ಮಜ್ಜನ ಜೇನು ಮಲೆ
ಜನಪದ ಗೀತೆಯ ಮೂಲಕ ನಮ್ಮನ್ನು ಉತ್ತರ ಕರ್ನಾಟಕಕ್ಕೆ ಕೊಂಡೊಯ್ದ ಶ್ರೀಮತಿಯರಾದ ಗೀತಾ ಮಲ್ಯ, ಶೀಲಾ ಶೆಟ್ಟಿ, ಅನಿತಾ ರಾಜೇಶ್, ರಜನಿ ಮಲ್ಯ, ಸರೋಜಾ ರಾವ್, ಜಯಲಕ್ಷ್ಮಿ ಬಾಲಕೃಷ್ಣ, ರೇಖಾ ಚಂದ್ರಹಾಸ್, ರತ್ನಾವತಿ ಜೆ ಬೈಕಾಡಿ ಇವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಇಲ್ಲಿಯ ತನಕ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿಸಿಕೊಟ್ಟ ಶ್ರೀಮತಿ ಅಕ್ಷತಾ ಬೈಕಾಡಿ, ಇಂಚರ ತಂಡ ಮಂಗಳೂರು, ಟೀಮ್ ಉಪಾಸನದ ಪ್ರತೀಕ್ಷಾ ಪ್ರಭು ಮತ್ತು ತಂಡದ ಎಲ್ಲ ಕಲಾವಿದರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸಂಸ್ಕೃತಿ ಸಂಸ್ಕಾರ